हरे कृष्ण। हरे हरे कृष्ण प्रभुजी। हरे कृष्ण ಎಲ್ಲರಿಗೂ ಹರೇ ಕೃಷ್ಣ. हरे कृष्ण। This meeting is being live streamed. Got it. ಹರೇ Got it. ಹರೇ ಕೃಷ್ಣ ಪ್ರಭುಜಿ. Gita. ಒಂದು ಗ್ರೂಪ್ ಅಲ್ಲಿ ಒಂದು PDF ಹಾಕಿದ್ರಲ್ಲ ಗುರುಜಿ, ಏನಂತ ನಂಗೆ ಗೊತ್ತಾಗ್ಲಿಲ್ಲ. ಅದು ಶ್ಲೋಕ. ಅಲ್ಲ, ಗೊತ್ತಾಯ್ತು, ಅದು ಭಾಗವತಂನಲ್ಲಿರೋ ಶ್ಲೋಕಗಳ. ಭಾಗವತಂ 18,000 ಶ್ಲೋಕಗಳು. ಓಕೆ, ಅಂದ್ರೆ ಮೊದಲನೇ ಸ್ಕಂದದಿಂದ 12 ಸ್ಕಂದದಲ್ಲಿರೋ ಎಲ್ಲಾ ಶ್ಲೋಕ. ಎಲ್ಲ ಶ್ಲೋಕ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಹರೇ ಕೃಷ್ಣ. ಓಕೆ, ಭಾಗವತ. ಓಕೆ, ನಾನು ಇಲ್ಲಿ 18 ಪುರಾಣಗಳಲ್ಲಿ ಗ್ರಂಥರಾಜ ಅಂತ ಹೇಳ್ತಾರೆ. ಪುರಾಣಗಳಲ್ಲಿ ಶ್ರೇಷ್ಠವಾದ ಪುರಾಣ ಭಾಗವತ. ವೇದವ್ಯಾಸರು ಎಲ್ಲ ಪುರಾಣವನ್ನ ರಚನೆ ಮಾಡಿದ ನಂತರ ಕೊನೆಯಲ್ಲಿ ಮಾಡಿದ್ದು ಈ ಭಾಗವತವನ್ನು. ಅದೇ ಶ್ರೇಷ್ಠವಾದ ಗ್ರಂಥ. ಭಗವಂತ ಮೊದಲು ಬ್ರಹ್ಮಾಜಿಗೆ ಈ ಚತುಶ್ಲೋಕಿ ಭಾಗವತವನ್ನು ಹೇಳ್ತಾರೆ. ಇಲ್ಲಿ ಕಾಣ್ತದೆ ನಿಮಗೆ 4 ಶ್ಲೋಕದಲ್ಲಿ. ಓಕೆ, ಈ 4 ಶ್ಲೋಕವು 2ನೇ ಸ್ಕಂದದ 9ನೇ ಅಧ್ಯಾಯದ 32, 35 ಅಲ್ಲಿ 5ರಲ್ಲಿ ಬರುತ್ತೆ ಇದು. ಓಕೆ, ಈ ಶ್ಲೋಕಗಳು. ಓಂ ನಮೋ ಭಗವತೆ ವಾಸುದೇವಾಯ. ಅಹಮೇವಾಸಮೇವಾಗ್ರೇ ನಾನ್ಯದಸ್ಪರ ಸತ್ಪರಂ ಪಶ್ಚಾದಹಂ ಯದೇಶ್ಚ ಯಥೋ ವಶಿಷ್ಯತೆ ಸೋಸ್ಮ್ಯಹಂ ಋತೇಯರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಂ ಯಥಾ ಭಾಸೋ ಯಥಾ ತಮಾ ಯಥಾ ಮಹಂತಿ ಭೂತಾನಿ ಭೂತಶ್ಚೋಷ್ಮ ಚೇಷ್ಟಸ್ನು ಪ್ರವಿಷ್ಟಾನ್ಯ ಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತವಾದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸು ನಾತ್ಮನ ಅನ್ವಯವ್ಯತಿರೇಕಭ್ಯಂ ಯತ್ವ್ರಥ ಸರ್ವಧಾ. ಇಲ್ಲಿಂದ ನಾವು ಓದುವ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಓದಿ. ಇದು ಭಾಗವತದ ಮಹಾತ್ಮೆ. ಓಕೆ, ಭಾಗವತದ ಶ್ರೇಷ್ಠತೆಯನ್ನ ನಾವು ಮೊದಲು ತಿಳಿದ್ರೆ ನಮಗೆ ಭಾಗವತವನ್ನ ಅಧ್ಯಯನ ಮಾಡುವುದು ಮತ್ತೆ ಅದನ್ನು ಕೇಳಿಗೆ ತುಂಬಾ ಆಸಕ್ತಿ ಆಗುತ್ತೆ. ಈ ನಾನು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಅನುವಾದ ಮಾತ್ರ ಓದಿ. ಸುಮತಿ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸಚ್ಚಿದಾನಂದ ರೂಪ ಎಲ್ಲ ಓದ್ಬೇಕು ಪ್ರಭುಜಿ? ಇದು ಒಂದು ಶ್ಲೋಕ ಬೇಕಾದ್ರೆ ಓದಿ ಮಾತಾಜಿ, ಬಾಕಿ ಎಲ್ಲ ಈ 3 ಅದ್ರ ಅನುವಾದ ಓದಿ. ಆಯ್ತು. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪದಾದಿತ್ಯ ಹೇತವೇ ತಾಪತ್ರಯ ವಿನಾಶಾಯ ಶ್ರೀ ಕೃಷ್ಣಾಯ ವಯಂ ನಮಃ. ಹೇ ಕೃಷ್ಣ, ನೀನು ಸಚ್ಚಿತ್ ಆನಂದ ಸ್ವರೂಪನು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು, ಆದಿ ಭೌತಿಕ ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಕ್ಲೇಶಗಳನ್ನು ನಾಶಪಡಿಸುವವನು ಆಗಿರುವೆ. ನಿನಗೆ ನಮ್ಮ ಶ್ರೋತ್ರ ಮತ್ತು ಭಕ್ತರ ಪ್ರಣಾಮಗಳು. 2. ಶ್ರೀ ಶುಕಮುನಿಗಳು ಉಪನಯನ ಸಂಸ್ಕಾರವಿಲ್ಲದೆ ಉಚ್ಚ ವರ್ಣದವರಿಗೆ ಸಂಬಂಧಿಸಿದ ಶಾಸ್ತ್ರ ವಿಧಿಗಳನ್ನು ಪಾಲಿಸದೆ ಮಾತಾಪಿತರನ್ನು ತೊರೆದು ಹೋದರೂ ಮಗನ ವಿರಹವನ್ನು ಸಹಿಸಲಾರದೆ
ವೇದವ್ಯಾಸರು ಓ ನನ್ನ ಪುತ್ರ ಎಂದು ಉಚ್ಚಧ್ವನಿಯಿಂದ ಕರೆಯುತ್ತಾ ಅವನನ್ನು ಹಿಂಬಾಲಿಸಿದರು. ಸಕಲ ಜೀವರಾಶಿಗಳಲ್ಲಿ ಮತ್ತು ಎಲ್ಲರ ಅಂತರಂಗದಲ್ಲಿ ಪರಮಾತ್ಮ ಸ್ವರೂಪಿಗಳಾದ ಶ್ರೀ ಶುಕಮುನಿಗಳು ನೆಲೆಸಿರುವುದು ಸೂಚಿಸಲು ಎಂಬಂತೆ ಅರಣ್ಯದಲ್ಲಿದ್ದ ವೃಕ್ಷಗಳೆಲ್ಲವೂ ವೇದವ್ಯಾಸರ ಕರೆಗೆ ಓ ಎಂದು ಪ್ರತಿಧ್ವನಿಸಿದವು. ಇಂತಹ ಮಹಾಜ್ಞಾನಿಗಳಾದ ಶ್ರೀ ಶುಕಮುನಿಗಳನ್ನು ನಮಿಸುತ್ತೇನೆ. 3. ಒಮ್ಮೆ ನೈಮಿಷಾರಣ್ಯದಲ್ಲಿ ಮಹಾಜ್ಞಾನಿಗಳಾದ ಸೂತ ಪುರಾಣಿಕರು ಸುಖವಾಗಿ ರೋಮಹರ್ಷಣನ ಮಗನಾದ ಉಗ್ರಶ್ರವಸ್ಸು ಸುಖವಾಗಿ ಕುಳಿತಿದ್ದಾಗ ಭಗವಂತನ ಕಥಾಮೃತದ ರಸವನ್ನು ಸವಿಯುವುದರಲ್ಲಿ ಉತ್ಸುಕರಾದ ಶೌನಕಾದಿ ಮಹರ್ಷಿಗಳು ಸೂತರನ್ನು ನಮಸ್ಕರಿಸಿ ಈ ರೀತಿ ಹೇಳಿದರು. ಶೌನಕರು ಹೀಗೆಂದರು, ಸೂತ ಪುರಾಣಿಕರೇ. ಥ್ಯಾಂಕ್ಸ್. ಇಲ್ಲಿಂದ ಮೊದಲು ಪ್ರಾರ್ಥನೆ ಮಾಡಿ ಇದು ಮಾಡ್ತಾರೆ. ಸಚ್ಚಿದಾನಂದ ರೂಪಾಯ ವಿಶ್ವತೋಧಿತಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಹೇ ಕೃಷ್ಣ, ನೀನು ಸಚ್ಚಿದಾನಂದ ಸ್ವರೂಪನು. ಭಗವಂತನ ರೂಪ ಎಂತ ಉಂಟು, ಅದು ಸಚ್ಚಿತ್ ಆನಂದ. ಸತ್ ಅಂದ್ರೆ ಶಾಶ್ವತವಾದದ್ದು, ಚಿತ್ ಅಂದ್ರೆ ಎಲ್ಲದರ ಜ್ಞಾನ. ಭಗವಂತನಿಗೆ ಎಲ್ಲಾ ವಿಷಯ ಗೊತ್ತುಂಟು. ಓಕೆ, ಎಲ್ಲ ಪ್ರತಿಯೊಂದು ಅನ್ವಯ ಇತರತಾಶ್ಚ ಅರ್ಥೇಶು ಅಭಿಜ್ಞ ಸ್ವರಾಟ್. ಭಾಗವತ ತಿಳಿಸ್ತೆ, ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಭಗವಂತನಿಗೆ ಪ್ರತಿಯೊಂದು ವಿಷಯ ಗೊತ್ತುಂಟು. ಓಕೆ, ಹಾಗಾಗಿ ಭಗವಂತನಿಗೆ ಎಲ್ಲದರ ಜ್ಞಾನ ಉಂಟು. ಚಿತ್ ಆನಂದ, ಭಗವಂತ ಯಾವಾಗ್ಲೂ ಆನಂದದಲ್ಲಿ ಇರ್ತಾರೆ. ಓಕೆ, ಆನಂದಮಯೋ ಅಭ್ಯಾಸ. ಹಾಗೆ ಭಗವಂತನ ಸಂಪರ್ಕದಲ್ಲಿ ಯಾರು ಬರ್ತಾರೆ ಅವರು ಸಹ ಆನಂದದಿಂದ ಇರ್ತಾರೆ. ಹಾಗೆ ಭಗವಂತನ ರೂಪ ಎಂತುಂಟು, ಅದು ಸಚ್ಚಿದಾನಂದ ರೂಪ. ಹಾಗೆ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನು ಮತ್ತೆ ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ಕ್ಲೇಶಗಳನ್ನು ನಾಶಪಡಿಸುವವನು ಆಗಿರುವೆ. ನಿನಗೆ ನಮ್ಮ ಶ್ರೋತೃ ಮತ್ತು ವಕ್ರಗಳ ಪ್ರಣಾಮಗಳು. ಈ ಪ್ರಣಾಮವನ್ನ ಸ್ಟಾರ್ಟ್ ಮಾಡಿ ಇದರ ಮಹಾತ್ಮೆಯನ್ನ ತಿಳಿಸ್ಲಿಕ್ಕೆ ಹೋಗ್ತಾರೆ. ಭಗವಂತ ಎಲ್ಲ ಇದನ್ನ ಸೃಷ್ಟಿ ಮಾಡುವುದು ಮತ್ತೆ ಅದರ ಪಾಲನೆ ಮಾಡುವುದು, ನಂತರ ಲಯ ಮಾಡುದು. ಅದಕ್ಕೆ ಆದಿ ಕಾರಣ, ಸರ್ವ ಕಾರಣಂ, ಎಲ್ಲದಕ್ಕೂ ಕಾರಣ. ಹಾಗಾಗಿ ಭಗವಂತ ಎಲ್ಲಾ ದುಃಖವನ್ನ ಕ್ಲೇಶವನ್ನ ನಾಶ ಮಾಡ್ತಾರೆ. ಆದಿ ಭೌತಿಕ, ಆದಿ ದೈವಿಕ, ಆದಿ ಆತ್ಮಿಕ ಈ ಕ್ಲೇಶವನ್ನ ಭಗವಂತ ನಾಶ ಮಾಡ್ತಾರೆ. ಹೀಗೆ ಇಲ್ಲಿ ಶ್ರೀ ಶುಕಮುನಿಗಳು ಉಪನಯನ ಸಂಸ್ಕಾರವಿಲ್ಲದೆ, ಅಂದ್ರೆ ಉಪನಯನ ಅಂದ್ರೆ ಬ್ರಾಹ್ಮಣ ಇದರಲ್ಲಿ ಹುಟ್ಟಿದವರೆಲ್ಲ ಉಪನಯನ ಒಂದು ವರ್ಣ ಅದಕ್ಕೆ ಸಂಸ್ಕಾರ ಉಂಟು. ಆ ಉಚ್ಚ ವರ್ಣದವರಿಗೆ ಸಂಬಂಧಿಸಿದ ಶಾಸ್ತ್ರವಿದೆ ಪಾಲಿಸದೆ ಯಾವುದನ್ನು ಅವರು ಪಾಲಿಸಲಿಲ್ಲ. ಮಾತಾಪಿತರನ್ನು ತೊರೆದು ಹೋದರು, ಅವರು ಕಾಡಿಗೆ ಹೋಗ್ತಾರೆ. ಮಗನ ವಿರಹವನ್ನು ಸಹಿಸಲಾರದೆ ವೇದವ್ಯಾಸರು ಓ ನನ್ನ ಪುತ್ರ ಎಂದು ಉಚ್ಚ ಧ್ವನಿಯಿಂದ ಕರೆಯುತ್ತಾ ಅವನನ್ನು ಹಿಂಬಾಲಿಸಿದರು. ಸಕಲ ಜೀವಿಗಳಿಗಳಲ್ಲಿ ಮತ್ತು ಎಲ್ಲರ ಅಂತರಂಗದಲ್ಲಿ ಪರಮಾತ್ಮ ಸ್ವರೂಪಿಗಳಾದ ಶ್ರೀ ಶುಕಮುನಿಗಳು ನೆಲೆಸಿರುವುದನ್ನು ಸೂಚಿಸಲು ಎಂಬಂತೆ ಅರಣ್ಯದಲ್ಲಿನ ವೃಕ್ಷಗಳೆಲ್ಲ ವೇದವ್ಯಾಸರ ಕರೆಗೆ ಓ ಎಂದು ಪ್ರತಿಧ್ವನಿಸಿದವು. ಇಂತಹ ಮಹಾಜ್ಞಾನಿಗಳಾದ ಶ್ರೀ ಶುಕಮುನಿಗಳನ್ನು ನಮಿಸುತ್ತೇನೆ. ನಮಗೆ ಈ ಭಾಗವತವನ್ನ ಸುಖದೇವ್ ಗೋಸ್ವಾಮಿ ಯಸ್ವಾನು ಇದನ್ನ ಶೌನಕ ಋಷಿ ಮೊದಲು ಪ್ರಾರ್ಥನೆಯಲ್ಲೇ ತಿಳಿಸ್ತಾರೆ. ಯಸ್ವಾನುಭಾವಂ ಅಖಿಲ ಶ್ರುತಿ ಸಾರಮೇಕಂ. ಈ ಭಾಗವತ ಎಲ್ಲ ಶ್ರುತಿ ವೇದ ಸಾಹಿತ್ಯದ ಸಾರ. ಅಧ್ಯಾತ್ಮ ದೀಪಂ ಅತಿತೀರ್ಷತಾಂ ತಮೋ ಅಂದಂ. ಈ ಅಜ್ಞಾನದಲ್ಲಿ ಹುಟ್ಟಿದ ಅವರ ಎಲ್ಲ ದುಃಖವನ್ನ ಇದು ನಾಶ ಮಾಡ್ತದೆ. ಅತಿತೀರ್ಷಮ ತಮೋ ಅಂದಂ ಸಂಸಾರಿನಾಂ ಕರುಣಯ ಪುರಾಣ ಗುಹ್ಯಂ. ಅಂದ್ರೆ ಸಂಸಾರಿಗಳಿಗೆ ಮೇಲೆ ತುಂಬಾ ಕರುಣೆಯನ್ನ ಮಾಡಿ ಈ ಭಾಗವತವನ್ನ ಸುಖದೇವ್ ಗೋಸ್ವಾಮಿ ಹೇಳಿದ್ದಾರೆ. ಅವರಿಗೆ ನಮಿಸುತ್ತೇನೆ, ಅವರಿಗೆ ಈ ಪ್ರಾರ್ಥನೆಯನ್ನ ಮಾಡ್ತಾರೆ. ಅವರು ಎಲ್ಲವನ್ನು ಬಿಟ್ಟು ನಂತರ ಅವರು ಎಲ್ಲೂ ನಿಲ್ತಾ ಇರಲಿ. ಎಲ್ಲವನ್ನ ಬಿಟ್ಟು ಅವರು ಕಾಡಿಗೆ ಹೋಗ್ತಾರೆ, ಚಿಕ್ಕ ಇದ್ರಿಂದಲೇ. ನಂತರ ಒಮ್ಮೆ ಈ ಕಥೆಯನ್ನ ಇಲ್ಲಿ ತಿಳಿಸ್ತಾರೆ. ಒಮ್ಮೆ ನೈಮಿಷಾರಣ್ಯದಲ್ಲಿ ಮಹಾಜ್ಞಾನಿಗಳಾದ ಸೂತ ಪುರಾಣಿಕರು ಅಲ್ಲಿ ಕುಳಿತಿತ್ತು. ಅಲ್ಲಿಗೆ ಬರ್ತಾರೆ. ನೈಮಿಷಾರಣ್ಯ ಎಂಬ
ಊರಿನಲ್ಲಿ ಮಹಾಜ್ಞಾನಿಗಳಾದ ಸೂತ ಪುರಾಣಿಕರು. ಅವರು ರೋಮಹರ್ಷಣ ಮಗ ಉಗ್ರಶ್ರಾವಸ್ಸು. ಓಕೆ, ರೋಮಹರ್ಷಣ ಸೂತರ ಮಗ, ಅವರನ್ನ ಉಗ್ರಶ್ರಾವಸ ಅಂತ ಸಹ ಕರೀತಾರೆ. ಅವರ ಮಗ ಸೂತ ಪುರಾಣಿಕರು, ಸೂತ ಗೋಸ್ವಾಮಿ ಅಂತ ಕರೀತಾರೆ. ಅವರು ಸುಖವಾಗಿ ಕುಳಿತಿದ್ದಾಗ ಭಗವಂತನ ಕಥಾಮೃತ ರಸವನ್ನು ಸವಿಯುವುದರಲ್ಲಿ ಉತ್ಸುಕರಾದ ಶೌನಕಾದಿ ಮಹರ್ಷಿಗಳು ಸೂತರನ್ನು ನಮಸ್ಕರಿ ಈ ರೀತಿ ಕೇಳಿದರು. ಸೂತ ಗೋಸ್ವಾಮಿ ಆ ಶೌನಕಾರಿ ಋಷಿಯವರ ಆಶ್ರಮಕ್ಕೆ ಬರ್ತಾರೆ. ಓಕೆ, ಆಶ್ರಮಕ್ಕೆ ಬಂದ ಮೇಲೆ ಅಂದ್ರೆ ಈ ಶೌನಕಾದಿ ಋಷಿ ಅವರು ತುಂಬಾ ವಿದ್ಯಾರ್ಥಿಗಳಿಗೆ ಪಾಠವನ್ನ ಕಲಿಸ್ತಾ ಇಲ್ಲ, ಇದರಲ್ಲಿ ತೊಡಗಿದ್ರು. ಈ ಸೂತ ಪುರಾಣಿಕರಿಗೆ ಎಲ್ಲ ವಿಷಯ ಗೊತ್ತುಂಟು. ಅವರು ಭಗವಂತನ ಶುದ್ಧ ಭಕ್ತರು, ಈ ಶಾಸ್ತ್ರದ ಬಗ್ಗೆ ಎಲ್ಲವನ್ನ ಅವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ನೈಮಿಷಾರಣ್ಯಕ್ಕೆ ಬರುವಾಗ ಅವರಿಗೆ ಇದನ್ನ ಕೊಟ್ಟು, ಓಕೆ, ಒಂದು ಸೀಟನ್ನ ಕೊಟ್ಟು ಅಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಯಾರು? ಶೌನಕ ಋಷಿ. ಈಗ ಶೌನಕರು ಕೇಳ್ತಾರೆ ಯಾರತ್ರ? ಸೂತ ಗೋಸ್ವಾಮಿ ಹತ್ರ. ಸೂತ ಪುರಾಣಿಕರು ಅಂತ ಹೇಳ್ತಾರೆ, ಸೂತ ಗೋಸ್ವಾಮಿ ಅವರ ಹತ್ರ ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆ ಯಾವುದು? ಇಲ್ಲಿ ಶೌನಕರು ಹೇಳ್ತಾರೆ. ಶೌನಕರು ಹೀಗೆಂದರು: ಸೂತ ಪುರಾಣಿಕರೇ, ಜ್ಞಾನ ಸಂಪನ್ನರಾದ ನೀವು ಅಜ್ಞಾನವೆಂಬ ಅಂಧಕಾರವನ್ನು ನಿರ್ಮೂಲಗೊಳಿಸುವ ಕೋಟಿ ಕೋಟಿ ಸೂರ್ಯರಿಗೆ ಸಮಾನರು. ನೀವು ನಮಗೆ ಕರ್ಣರಸಾಯನವಾದ ಅಮೃತ ಸಾಧೃತ ಕಥೆಯನ್ನು ಹೇಳಿರಿ. ಈ ಭಗವಂತನ ಎಲ್ಲ ವಿಷಯ ಸೂತ ಪುರಾಣಿಕರಿಗೆ ಗೊತ್ತುಂಟ. ಹಾಗೆ ಶೌನಕರು ನೀವು ಏನ್ ಹೇಳ್ತಾರೆ? ಕೋಟಿ ಕೋಟಿ, ಓಕೆ, ಸೂರ್ಯರಿಗೆ ನೀವು ಸಮಾನ. ಅದಕ್ಕೆ ಕರ್ಣ ರಸಾಯನವಾದ ಭಗವಂತನ ಅಮೃತ ಇದನ್ನು ನಮಗೆ ಹೇಳಿರಿ. ಯಾಕೆಂದ್ರೆ ಅದರಿಂದ ನಮಗೆ ಭಗವಂತನ ಪ್ರತಿ ಜ್ಞಾನ, ಭಕ್ತಿ, ವೈರಾಗ್ಯ ಬರುತ್ತೆ. ಈ ಮೂರು ಸಹ ನಮಗ್ ಬೇಕು ಜೀವನದಲ್ಲಿ. ಓಕೆ, ಭಕ್ತಿ ಬೇಕು, ಜ್ಞಾನ ಬೇಕು, ವೈರಾಗ್ಯ ಬೇಕು. ಓಕೆ, ಮೂರು ಸಹ ತುಂಬಾ ಮುಖ್ಯವಾದದ್ದು. ಅದನ್ನ ಇಲ್ಲಿ ತಿಳಿಸ್ತಾರೆ. ಭಕ್ತಿ, ಜ್ಞಾನ ಮತ್ತು ವೈರಾಗ್ಯಗಳಿಂದ ಉಂಟಾಗುವ ವಿವೇಕವು ಹೇಗೆ ವೃದ್ಧಿಯಾಗುವುದು, ಮಾಯೆಯಿಂದ ಉಂಟಾಗುವ ಮೋಹದ ಬಂಧನದಿಂದ ವಿಷ್ಣು ಭಕ್ತರು ಹೇಗೆ ಬಿಡುಗಡೆ ಹೊಂದಬಲ್ಲರು. ಓಕೆ, ಹೇಗೆ ವೃದ್ಧಿ ಆಗತ್ತೆ. ಓಕೆ, ಜ್ಞಾನ ಮತ್ತು ವೈರಾಗ್ಯ. ನಂತರ ಈ ಮಾಯೆಯಿಂದ ಉಂಟಾಗುವ ಮೋಹದ ಬಂಧನದಿಂದ ವಿಷ್ಣು ಭಕ್ತರು ಹೇಗೆ ಬಿಡುಗಡೆ ಆಗ್ತಾರೆ. ಓಕೆ, ಹಾಗೆ ಈ ಕಲಿಯುಗದ ಅವಸ್ಥೆಯನ್ನ ಸಹ ಹೇಳ್ತಾರೆ. ಕಲಿಯುಗದ ಜನರು ಹೇಗೆ ಇರ್ತಾರೆ? ಇಹಾ ಘೋರ ಕಲೋಪ್ರಾಯೋ ಜೀವಶ್ಚ ಅಸುರತಾಂಗತ ಕ್ಲೇಶಕ್ರಾಂತಸ್ಯ ತಸ್ಯೈವ ಶೋಧನೆ ಕಿಂ ಪರಾಯಣಂ. ಈ ಭಯಂಕರ ಕಲಿಯುಗದಲ್ಲಿ ಜೀವರಾಶಿಗಳೆಲ್ಲ ಅಸುರಿ ಸ್ವಭಾವದ ಪರಿಣಾಮವಾಗಿ ಸದಾ ಕ್ಲೇಶಗಳನ್ನು ಅನುಭವಿಸುತ್ತಿವೆ. ಈ ಕ್ಲೇಶಗಳಿಂದ ಬಿಡುಗಡೆಯಾಗುವ ಶ್ರೇಷ್ಠ ಮಾರ್ಗವು ಯಾವುದು? ನೋಡಿ, ಇಹ ಘೋರ ಕಲೋ ಇಲ್ಲಿ ಹೇಳ್ತಾರೆ ಭಯಂಕರವಾದ ಕಲಿಯುಗದಲ್ಲಿ. ಕಲಿಯುಗ ಅಂದ್ರೆ ಭಯಂಕರ. ಓಕೆ, 4 ಯುಗ ಉಂಟು. ಅದರಲ್ಲಿ ಅಧರ್ಮದ ಯುಗ ಕಲಿಯುಗ. ಓಕೆ, ಕೃತಾಯುಗ ಅಂದ್ರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇದರ ಅವಧಿಯು ಸಹ ತುಂಬಾ ಕಡಿಮೆ. ಕಲಿಯುಗದ ಅವಧಿ 4,32,000 ವರ್ಷ. ಓಕೆ, ನಾವು ಈಗ ಕಲಿಯುಗ ಪ್ರಾರಂಭ ಆಗಿ 5,000 ವರ್ಷ ಆಯ್ತು. ಓಕೆ, ನಾವು 5,000 ವರ್ಷ, 5,300-400 ಏನೋ ವರ್ಷ ಕಳೆಯಿತು. ಆ ಅವಧಿಯಲ್ಲಿ ಇದ್ದೇವೆ. ಈ ಭಯಂಕರ ಕಲಿಯುವ ಜೀವರಾಶಿಗಳೆಲ್ಲ ಅಸುರಿ ಸ್ವಭಾವದ ಪರಿಣಾಮವಾಗಿ, ಓಕೆ, ಬೇರೆ ಬೇರೆ ಯುಗದಲ್ಲಿ, ಓಕೆ, ಹಿಂದಿನ ಯುಗದಲ್ಲೆಲ್ಲ ಹಿರಣ್ಯ, ರಾವಣ, ಹೀಗೆ ಕಂಸ, ಈ ತರ ಅಸುರರು. ಆದ್ರೆ ಅಸುರರು ಅಂತ ಕೆಲವು ಮಂದಿ ಇರ್ತಾ ಇದ್ರಂತೆ. ಆದ್ರೆ ಕಲಿಯುಗದಲ್ಲಿ ಎಲ್ಲರೂ ಅಸುರರಾಗಿ ಇರ್ತಾರೆ. ಓಕೆ, ಅದರ ಕಾರಣ ಅಸುರಿ ಸ್ವಭಾವದ ಪರಿಣಾಮವಾಗಿ ಎಲ್ಲರಲ್ಲಿ ಆಸುರಿ ಸ್ವಭಾವ ಉಂಟು. ಓಕೆ, ಅದರ ಪರಿಣಾಮವಾಗಿ ಎಲ್ಲರೂ ಸದಾ ಕಷ್ಟ, ಕ್ಲೇಶಗಳನ್ನ ಅನುಭವಿಸ್ತಿವೆ. ಈ ಕ್ಲೇಶಗಳಿಂದ ಬಿಡುಗಡೆಯಾಗುವ ಶ್ರೇಷ್ಠ ಮಾರ್ಗವು ಯಾವುದು? ಅದನ್ನ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಹೋಗ್ತಾರೆ. ಯಾರು? ಸೂತ ಪುರಾಣಿಕರು, ಶೌನಕ ಋಷಿ ಸೂತ ಗೋಸ್ವಾಮಿ ಹತ್ರ ಪ್ರಶ್ನೆ ಮಾಡುದು, ಮಾರ್ಗವು ಯಾವುದು? ನಂತರ ಸಹ ಪ್ರಶ್ನೆ ಮಾಡ್ತಾರೆ. ಶ್ರೀಕೃಷ್ಣನನ್ನು ಸಾಕ್ಷಾತ್ಕರಿಸಲು ಅತಿ ಶ್ರೇಯಸ್ಕರವು ಪವಿತ್ರವೂ ಆದ ಸುಲಭ ಸಾಧನ ಮಾರ್ಗವು ಯಾವುದು? ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಲಿ. ಕಲಿಯುಗದಲ್ಲಿ ಬೇರೆ ಬೇರೆ ಯುಗಕ್ಕೆ ಬೇರೆ ಬೇರೆ ಧರ್ಮ ಇತ್ತು. ಆದ್ರೆ ಈ ಕಲಿಯುಗದಲ್ಲಿ ಅತಿ ಶ್ರೇಯಸ್ಕರವು, ನೋಡಿ ಪ್ರಶ್ನೆ, ಅತಿ ಶ್ರೇಯಸ್ಕರವು ಪವಿತ್ರವು
ಆದ ಸುಲಭ ಸಾಧನ ಮಾರ್ಗ ಯಾವುದು? ಎಲ್ಲರೂ ಹುಡುಕುವುದು ಸುಲಭ ಸಾಧನ, ಅದನ್ನ ಇಲ್ಲಿ ತಿಳಿಸ್ತಾರೆ. ನಂತರ ಹೇಳ್ತಾರೆ, ಚಿಂತಾಮಣಿಯು ಇಹಲೋಕದ ಸುಖವನ್ನು ಮಾತ್ರ ನೀಡುವುದು. ಚಿಂತಾಮಣಿ ಇಹಲೋಕದ ಭೌತಿಕ ಇದ್ರ ಸುಖ ಮಾತ್ರ ನೀಡುವುದು. ಕಲ್ಪವೃಕ್ಷವು ಸ್ವರ್ಗ ಸುಖವನ್ನು ನೀಡುವುದು. ಕಲ್ಪವೃಕ್ಷ ಸ್ವರ್ಗ ಸುಖವನ್ನ ಕೊಡ್ತದೆ. ಆದ್ರೆ ಸಂತುಷ್ಟನಾದ ಗುರು ಯೋಗಿಗಳಿಗೂ ಅತಿ ದುರ್ಲಭವಾದ ವೈಕುಂಠಧಾಮವನ್ನೇ ಕರುಣಿಸಬಲ್ಲನು. ಸಂತುಷ್ಟನಾದ ಗುರು ಏನನ್ನ ಅನುಗ್ರಹ ಮಾಡ್ತಾರೆ? ಯೋಗಿಗಳಿಗೂ ದುರ್ಲಭ. ಓಕೆ, ವೈಕುಂಠ ಯೋಗಿಯವರು ಧ್ಯಾನದಲ್ಲಿ ಸಹ ವೈಕುಂಠವನ್ನ ಪ್ರಾಪ್ತಿ ಮಾಡಿ ತುಂಬಾ ಕಷ್ಟ ಅಂತೆ. ಅಂತಹ ವೈಕುಂಠಧಾಮವನ್ನೇ ಗುರುಗಳು ಕರುಣಿಸ್ತಾರೆ, ಅದನ್ನ ಇಲ್ಲಿ ತಿಳಿಸ್ತಾರೆ. ನಂತರ ಇವರ ಪ್ರಶ್ನೆಗೆ ಸೂತ ಗೋಸ್ವಾಮಿ ಉತ್ತರ ಮಾಡ್ತಾರೆ. ಇಲ್ಲಿ ಶೌನಕ ಋಷಿ ಪ್ರಶ್ನೆ ಮಾಡಿದ್ರು, ನಾವು ನೋಡಿದ್ವಿ ಇಲ್ಲಿ ಶೌನಕ ಉವಾಚ. ಇಲ್ಲಿ ಸೂತ ಗೋಸ್ವಾಮಿ ಆ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಸೂತ ಪುರಾಣಿಕರು ಹೇಳ್ತಾರೆ, ಸೂತ ಪುರಾಣಿಕರು ಹೀಗೆಂದರು, ಶೌನಕರೇ, ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಪ್ರೀತಿ ತುಂಬಿದೆ. ಆದ್ದರಿಂದ ನಾನು ಸಂಸಾರ ಭಯವನ್ನು ನಾಶಪಡಿಸುವ ಎಲ್ಲಾ ಸಿದ್ಧಾಂತಗಳ ಸಾರವನ್ನು ನಿಮಗೆ ತಿಳಿಸುತ್ತೇನೆ. ಸೂತ ಪುರಾಣಿಕರು ಶೌನಕರನ್ನು ಕರೆದು ಏನ್ ಹೇಳ್ತಾರೆ? ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಪ್ರೀತಿ ತುಂಬಿದೆ, ಅವರಿಗೆ ಭಗವಂತನ ಪ್ರತಿ ಭಕ್ತಿ ಉಂಟು. ಆದ್ದರಿಂದ ನಾನು ಈಗ ನಿಮಗೆ ಸಂಸಾರ ಭಯವನ್ನು ನಾಶಪಡಿಸುವ ಎಲ್ಲಾ ಸಿದ್ಧಾಂತಗಳ ಎಲ್ಲಾ ಶಾಸ್ತ್ರಗಳ ಸಾರವನ್ನ ಹೇಳ್ತಾರೆ ಅವರು. ನಾನು ನಿಮಗೆ ತಿಳಿಸುತ್ತೇನೆ, ಅದು ಏನು ಮಾಡುತ್ತೆ? ಭಕ್ತಿಯನ್ನು ಹೆಚ್ಚಿಸುವ ಹಾಗೂ ಶ್ರೀಕೃಷ್ಣನನ್ನು ಸಂತೋಷಪಡಿಸುವ ತತ್ವಸಾರವನ್ನು ತಿಳಿಸುತ್ತೇನೆ, ಏಕಾಗ್ರ ಚಿತ್ತದಿಂದ ಕೇಳಿರಿ. ಇದು ಏನ್ ಮಾಡುತ್ತೆ? ಇಲ್ಲಿ ಪ್ರಶ್ನೆ ಸಹ ಮಾಡಿದ್ರು, ನಾವು ಮುಂಚೆ ನೋಡಿದೆ. ಅವ್ರು ಕೇಳಿದ್ದು ನಮಗೆ ಯಾವ್ದೆಲ್ಲ ಬೇಕು? ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ ಉಂಟಾಗುವ ವಿವೇಕವು ಹೇಗೆ ವೃದ್ಧಿಯಾಗುವುದು? ಓಕೆ, ಅದನ್ನ ಇಲ್ಲಿ ತಿಳಿಸ್ತಾರೆ. ಓಕೆ, ತಿಳಿಸ್ತೇನೆ, ನೀವು ಏಕಾಗ್ರ ಚಿತ್ತವಾಗಿ ಕೇಳಿ ಅಂತ ಹೇಳ್ತಾರೆ. ಓಕೆ, ನಂತರ ಹೇಳ್ತಾರೆ, ಕಾಲವ್ಯಾಲ ಮುಖಾಗ್ರಸ್ತ ಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಳೋಕೀರೇಣ ಭಾಷಿತಂ. ಕಲಿಯುಗದಲ್ಲಿ ಮರಣವೆಂಬ ಸರ್ಪದ ಬಾಯಿಗೆ ಸಿಲುಕಿದ ಜೀವಿಗಳ ಭಯವನ್ನು ನಾಶಪಡಿಸಲು ಶ್ರೀ ಸುಖಮುನಿಗಳು ಶ್ರೀಮದ್ ಭಾಗವತ ಎಂಬ ಶಾಸ್ತ್ರವನ್ನು ಉಪದೇಶಿಸಿದ್ದಾರೆ. ಓಕೆ, ಕಲಿಯುಗದಲ್ಲಿ ಎಲ್ಲರೂ ಮರಣದ ಬಾಯಿಗೆ ಸಿಲುಕಿದ್ದಾರೆ. ಓಕೆ, ಮರಣ ಹಾಗೆ ಸಂಭವಿಸ್ತದೆ. ಆ ಜೀವಿಗಳ ಭಯವನ್ನು ನಾಶಪಡಿಸಲು ಶ್ರೀ ಸುಖ ಮುನಿಗಳು ಯಾವುದನ್ನ? ಶ್ರೀಮದ್ ಭಾಗವತ ಎಂಬ ಶಾಸ್ತ್ರವನ್ನ ಉಪದೇಶಿಸಿದ್ದಾರೆ. ಓಕೆ, ಇದು ತುಂಬಾ ದುರ್ಲಭ, ಎಲ್ಲರಿಗೂ ಇದನ್ನ ಕೇಳಲಿಕ್ಕೆ ಅಧ್ಯಯನ ಮಾಡ್ಲಿಕ್ಕೆ ಸಿಗುವುದಿಲ್ಲ. ಅದನ್ನ ಪದ್ಮಪುರಾಣ ಸ್ಪಷ್ಟವಾಗಿ ತಿಳಿಸ್ತದೆ. ಹಾಗೆ ಈ ಕಲಿಯುಗದಲ್ಲಿ ಮನಸ್ಸು ಶುದ್ಧಿ ಆಗ್ಬೇಕಂತ ಅದಕ್ಕೆ ಈ ಭಾಗವತಕ್ಕಿಂತ ಮಿಗಿಲಾದ ಸಾಧನೆ ಇಲ್ಲ, ಅದನ್ನ ತಿಳಿಸ್ತಾರೆ. ಕಲಿಯುಗದಲ್ಲಿ ಏತಾಸ್ಮಾದ ಪರಂ ಕಿಚಿನನ ಶುದ್ಧೇನ ವಿದ್ಯತೆ ಜನ್ಮಾಂತರೆ ಭವೇತ್ ಪುಣ್ಯಂ ತದಾ ಭಾಗವತಂ ಲಭೇತ್. ಕಲಿಯುಗದಲ್ಲಿ ಮನಸ್ಸನ್ನು ಶುದ್ಧಿಗೊಳಿಸಲು ಶ್ರೀಮದ್ ಭಾಗವತಕ್ಕಿಂತ ಮಿಗಿಲಾದ ಶ್ರೇಷ್ಠ ಸಾಧನವು ಯಾವುದೂ ಇಲ್ಲ. ಜನ್ಮ ಜನ್ಮಾಂತರಗಳ ಪುಣ್ಯ ಫಲದಿಂದ ಮಾತ್ರವೇ ಇದರ ಕಥಾಶ್ರವಣ ಭಾಗ್ಯವು ದೊರೆಯಬಲ್ಲದು. ಓಕೆ, ನೋಡಿ, ಇದು ನಮ್ಮ ಮನಸ್ಸು. ಓಕೆ, ನಮಗೆ ಎಲ್ಲ ಇದಾಗೋದು ಮನಸ್ಸಿನಿಂದ. ಮನಸ್ಸೊಂದು ಸರಿ ಇದ್ರೆ ಎಲ್ಲವೂ ಸರಿ ಉಂಟು. ಮನಸ್ಸು ಸರಿ ಇದ್ದಿದ್ರೆ ನಮ್ಗೆ ಯಾವುದು ಸಿಕ್ಕಿದ್ರು ಸರಿ. ಹಾಗೆ ಕಲಿಯುಗದಲ್ಲಿ ಇದು ಭಾಗವತದೇ ಮನಸ್ಸಿಗೆ ಇರುವಂತದ್ದು. ಇದು ಕಲಿಯುಗದಲ್ಲಿ ಎಲ್ಲರ ಮನಸ್ಸಲ್ಲಿ ಒಂಥರ ಅವರಿಗೆ ಭಯ ಎಲ್ಲ ಇದಾಗುತ್ತೆ. ಅದನ್ನ ಈ ಮನಸ್ಸನ್ನ ಇದು ಶುದ್ಧಿ ಮಾಡ್ತಾರೆ. ಯಾಕೆಂದ್ರೆ ನಮ್ಮ ಬಂಧನಕ್ಕೆ ಮತ್ತೆ ಬಿಡುಗಡೆಗೆ ಈ ಮನಸ್ಸೇ ಕಾರಣ. ಉಪನಿಷತ್ತು ಸಹ ಹೇಳ್ತೆ, ಮನ ಏವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಯೋ. ಎಲ್ಲ ಮನಸ್ಸಿನಲ್ಲಿ ಆಗುವಂಥದ್ದು. ಓಕೆ, ಕಳವಳ. ಈ ಕಲಿಯುಗದಲ್ಲಿ ಮನಸ್ಸನ್ನು ಶುದ್ಧಿಗೊಳಿಸಲು ಶ್ರೀಮದ್ ಭಾಗವತಗಿಂತ ಮಿಗಿಲಾದ ಶ್ರೇಷ್ಠ ಸಾಧನವು ಯಾವುದೂ ಇಲ್ಲ. ಓಕೆ, ಇದು ಹೇಗೆ ಸಿಗುತ್ತೆ? ಜನ್ಮ ಜನ್ಮಾಂತರಗಳ ಪುಣ್ಯ ಫಲದಿಂದ ಮಾತ್ರವೇ ಇದರ ಕಥಾಶ್ರವಣ ಭಾಗ್ಯವು ದೊರೆಯಬಲ್ಲದು. ತುಂಬಾ ಪುಣ್ಯ ಮಾಡಿರ್ಬೇಕು. ಯಾರಿಗಾದ್ರೂ ಭಾಗವತ ಸಿಗ್ಬೇಕಂದ್ರೆ ಭಗವಂತನ ಬಗ್ಗೆ ಕೇಳುವುದು. ಓಕೆ, ತುಂಬಾ
ಇದು ಮಾಡ್ಬೇಕು. ಹಾಗಾಗಿ ಆ ಕಥೆಯನ್ನ ತಿಳಿಸ್ತಾರೆ. ಓಕೆ, ಅದರ ಮಹಾತ್ಮೆಯನ್ನ ತಿಳಿಸ್ತಾ ಹೋಗ್ತಾರೆ. ಈ ಭಾಗವತದ ನಾವು ಮಹಾತ್ಮೆಯನ್ನ ನೋಡಿದ್ದು. ಈ ಭಾಗವತವನ್ನ ಮೊದಲ ಬಾರಿ ಓಕೆ ನಮ್ಮ ಭೂಮಿಗೆ ತಂದವರು ಶುಕದೇವ್ ಗೋಸ್ವಾಮಿ ಅವರು ಹೇಳಿದ್ದು. ಮೊದಲು ಅವ್ರು ಪರೀಕ್ಷಿತ್ ಮಹಾರಾಜರಿಗೆ ಅವರಿಗೆ ಒಬ್ಬ ಬ್ರಾಹ್ಮಣ ಪುತ್ರನಿಂದ ಶಾಪ ಬರುತ್ತೆ, ನೀನು 7 ದಿವಸದಲ್ಲಿ ತಕ್ಷಕ ಎನ್ನುವ ಹಾವು ಕಚ್ಚಿ ನೀನು ಸಾಯಿತೀಯಾ ಅಂತ 7 ದಿವಸದಲ್ಲಿ. ಅದಕ್ಕೋಸ್ಕರ ಇವರು ಭಾಗವತವನ್ನ ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜರಿಗೆ ಭಾಗವತವನ್ನ ಹೇಳ್ತಾರೆ. ಓಕೆ, ಇಲ್ಲಿ ಅದನ್ನೇ ತಿಳಿಸ್ತಾರೆ. ಪರೀಕ್ಷಿತ ಮಹಾರಾಜನಿಗೆ ಶ್ರೀಮದ್ ಭಾಗವತ ಕಥಾಮೃತವನ್ನು ಹೇಳಲು ಶುಕಮುನಿಗಳು ಸಭೆಯಲ್ಲಿ ಕುಳಿತಿದ್ದಾಗ ದೇವತೆಗಳು ಅಮೃತ ಕುಂಭದೊಡನೆ ಅಲ್ಲಿಗೆ ಬಂದರು. ಈ ದೇವತೆಗಳಿಗೆ ಎಲ್ಲ ಗೊತ್ತಾಯ್ತು, ಶುಕಮುನಿಗಳು ಈ ಭಾಗವತವನ್ನ ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾರೆ ಅಂತ. ಓಕೆ, ಅವರಿಗೆ ಶಾಪ ಬಂದಿದೆ, ಹಾಗಾಗಿ ಅವರಿಗೆ ತಿಳಿಸ್ತಾರೆ. ಆಗ ಎಲ್ಲ ದೇವತೆ ಇಂದ್ರ ಸೇರಿದಂತೆ ಎಲ್ಲರೂ ಅಮೃತವನ್ನ ಹಿಡಿದುಕೊಂಡು, ಅಂದ್ರೆ ಅವರಿಗೆ ಸಾವು ಬಂದಿದೆ ಅಂತ ಗೊತ್ತಾದ್ಮೇಲೆ ಎಲ್ಲ ಅಮೃತ ಹಿಡಿದುಕೊಂಡು ಅಲ್ಲಿಗೆ ಬರ್ತಾರೆ. ಆಗ ಆ ದೇವತೆಗಳು ಅವರನ್ನ ನಮಸ್ಕಾರ ಮಾಡಿ ಇಲ್ಲಿ ಹೇಳ್ತಾರೆ ನೋಡಿ, ತಮ್ಮ ಕಾರ್ಯ ಸಾಧನೆಯಲ್ಲಿ ಚತುರರಾದ ದೇವತೆಗಳು ಶ್ರೀ ಸುಖಮುನಿಗಳಿಗೆ ನಮಸ್ಕರಿಸಿ ಈ ಅಮೃತವನ್ನು ನೀವು ಸ್ವೀಕರಿಸಿ ಬದಲಿಗೆ ಶ್ರೀಮದ್ ಭಾಗವತ ಕಥಾಮೃತವನ್ನು ನಮಗೆ ನೀಡಿರಿ ಎಂದು ನಮಗೆ ನೀಡಿರಿ ಎಂದು ಹೇಳಿದರು. ಅವ್ರು ಹೇಳ್ತಾರೆ, ದೇವತೆ ಎಲ್ಲರೂ ಬರ್ತಾರೆ, ಬಂದು ಅವರು ಕುಳಿತಿರ್ತಾರೆ. ಯಾರು? ಶುಕದೇವ್ ಗೋಸ್ವಾಮಿ ಪರೀಕ್ಷಿತೆಗೆ ಭಾಗವತಿಗೆ ಹೇಳಲಿಕ್ಕೆ ಕುಳಿತಿರ್ತಾರೆ. ಆಗ ದೇವತೆಯರು ಅವರ ಕಾರ್ಯ ಸಾಧನ ಆಗ್ಬೇಕು. ಅದಕ್ಕೋಸ್ಕರ ಅವ್ರ ಅಮೃತ ಕುಂಭವನ್ನ ತರ್ತಾರೆ, ತಂದು ಹೇಳ್ತಾರೆ, ಈ ಭಾಗವತವನ್ನ ಈ ಅಮೃತವನ್ನ ನೀವು ತಗೊಳ್ಳಿ, ಯಾಕಂದ್ರೆ ನಿಮ್ಗೆ ಪರೀಕ್ಷಿತನನ್ನ ಬದುಕಿಸ್ಬೇಕು. ಅವರಿಗೆ 7 ದಿವಸದಲ್ಲಿ ಇದು ಸಾಯ್ಬೇಕು ಅಂತ, ಅಂದ್ರೆ ಅವರನ್ನ ಬದುಕಿಸ್ಬೇಕು ಅಂತ ಇಚ್ಛೆ ಮಾಡಿದ್ರು. ಓಕೆ, ಅದಕ್ಕೋಸ್ಕರ ನೀವು ಆ ಭಾಗವತನ ನಮಗೆ ಕೊಡಿ ಎಂದು ಅವರು ಹೇಳ್ತಾರೆ. ಅದಕ್ಕೆ ಅಲ್ಲಿ ಈ ರೀತಿ ವಿನಿಮಯ ಮಾಡಿದಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಅಮೃತಪಾನದ ಲಾಭವು ಮತ್ತು ನಮಗೆ ಶ್ರೀಮದ್ ಭಾಗವತ ಕಥಾಮೃತಪಾನವು ಭಾಗ್ಯವು ಲಭಿಸುತ್ತದೆ ಎಂದರು. ಅವ್ರು ಹೇಳ್ತಾರೆ, ನಾವು ಎಕ್ಸ್ಚೇಂಜ್ ಮಾಡುವ. ಓಕೆ, ಯಾಕಂದ್ರೆ ನಿಮಗೆ ಅವರನ್ನ ಬದುಕಿಸ್ಬೇಕು, ಅದಕ್ಕೋಸ್ಕರ ನೀವು ಈ ಭಾಗವತವನ್ನು ಹೇಳ್ತಿದ್ದೀರಿ. ಅದಕ್ಕೋಸ್ಕರ ನೀವೇನ್ ಮಾಡಿ, ಈ ಅಮೃತವನ್ನ ತಗೊಂಡು ಅವರಿಗೆ ಕೊಡಿ. ಆ ಭಾಗವತ ಅವರಿಗೆ ಹೇಳ್ಬೇಕು ಅಂತ ಇದ್ದೀರಿ, ಅದನ್ನ ನಮಗೆ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಈಗ ಶುಕಮುನಿ ನಗುತ್ತಾ ಹೇಳ್ತಾರೆ, ಕ್ವಸುಧಾ ಕ್ವಕಥಾ ಲೋಕೆ ಕ್ವಾಚ ಕ್ವಾ ಮನಿರ್ಮಹಾನ್ ಬ್ರಹ್ಮರಥೋ ವಿಚರ್ ಏವಂ ತದಾ ದೇವಂ ಜಾಹಸಃ. ಆಗ ಶ್ರೀ ಸುಖಮುನಿಗಳು ನಗುತ್ತಾ, ಓಕೆ, ಅವ್ರು ಹೇಳಿದ್ರು, ದೇವತೆಯವರು ಬಂದು ಯಾರ ಹತ್ರ ಹೇಳಿದ್ದು? ಶುಕದೇವ್ ಗೋಸ್ವಾಮಿ ಹತ್ರ. ನೀವು ಆ ಭಾಗವತವನ್ನ ಪರೀಕ್ಷಿತನಿಗೆ ಹೇಳ್ಬೇಕು ಅಂತಿದ್ರೆ ಅದನ್ನು ನೀವು ಅಮೃತವನ್ನ ಸ್ವೀಕಾರ ಮಾಡಿ ಅವನನ್ನ ಕೊಟ್ಟು, ಇದನ್ನ ಅಂದ್ರೆ ಅಮೃತ ಕುಡಿದ್ರೆ ಸಾಯುವುದೇ ಇಲ್ಲ ಅಂತ ಆಗೋದಿಲ್ಲ, ಆದ್ರೆ ಸಾಯುತ್ತದೆ, ಸಾಯುವಾಗ ತಡ ಆಗುತ್ತೆ. ಓಕೆ, ಅವ್ರು ಬದುಕ್ತಾರೆ. ಅದಕ್ಕೋಸ್ಕರ ಅದನ್ನ ಅವರಿಗೆ ಕೊಡಿ, ಆ ಭಾಗವತನ ನಮಗೆ ಕೊಡಿ. ಅದಕ್ಕೆ ಇಲ್ಲಿ ಹಾಗೆ ಹೇಳುವಾಗ ಶುಕಮುನಿ ನಗುತ್ತಾ ಹೇಳ್ತಾರೆ, ಅಬ್ಬಾ, ಸ್ವರ್ಗಲೋಕದ ಅಮೃತದ ಸ್ಥಾನಮಾನವೆಲ್ಲಿ? ಓಕೆ, ಸಾಮಾನ್ಯ ಸ್ಥಾನ ಎಲ್ಲಿ? ಪರಮ ಪವಿತ್ರವಾದ ಶ್ರೀಮದ್ ಭಾಗವತ ಕಥಾಮೃತದ ಅತ್ಯುತ್ಕೃಷ್ಟ ಸ್ಥಾನಮಾನವೆಲ್ಲಿ? ಸಾಮಾನ್ಯ ಗಾಜಿನ ತುಂಡನ್ನು ಅಮೂಲ್ಯ ರತ್ನದೊಡನೆ ಹೋಲಿಸುವುದಾದರೂ ಹೇಗೆ ಎಂದು ನುಡಿದರು. ಆಗ ಶುಕದೇವ್ ಗೋಸ್ವಾಮಿ ಹೇಳ್ತಾರೆ, ನೋಡಿ, 2, ಒಂದು ಗಾಜಿನ ಪೀಸ್, ಅದು ಸಹ ಪಳಪಳ ಅಂತ ಹೊಳೆಯುತ್ತದೆ. ನಂತರ ನವರತ್ನ, ಓಕೆ, ವಜ್ರ, ಓಕೆ, ಅದು ರತ್ನ ಸಹ ಹೊಳೆಯುತ್ತದೆ. ಅದನ್ನ ನಾವು ಕಂಪೇರ್ ಮಾಡೋದು ಹೇಗೆ? ಗಾಜಿನ ಚೂರು ಯಾವತ್ತು ಗಾಜಿನ ಚೂರೇ, ರತ್ನ ಯಾವತ್ತು ರತ್ನವೇ. ಹಾಗೆ ಅದರ ಸ್ಥಾನವೆಲ್ಲಿ? ಓಕೆ, ಸ್ವರ್ಗಲೋಕದ ಆ ಅಮೃತದ ಸಾಮಾನ್ಯ ಸ್ಥಾನವೆಲ್ಲಿ? ಪರಮ ಪವಿತ್ರವಾದ ಶ್ರೀಮದ್ ಭಾಗವತದ ಸ್ಥಾನ ಇಲ್ಲಿ ಅಂತ ಅವರು ನುಡಿತಾರೆ. ಯಾಕೆಂದ್ರೆ ಭಾಗವತ ಅಷ್ಟು ಶ್ರೇಷ್ಠವಾದದ್ದು. ಓಕೆ, ಈ ಅಮೃತ ಕುಡಿದ್ರು
ನಮಗೆ ಸಾವೇ ಇಲ್ಲದಾಗುವುದಿಲ್ಲ. ಓಕೆ, ಸಾಯುವುದು ತಡ ಆಗುತ್ತೆ. 1,00,000 ವರ್ಷ, 1,00,00,000 ವರ್ಷ ಹಾಗೆ ಬದುಕಬಹುದು. ನಂತರ ಸಾಯಲೇಬೇಕು. ಆದ್ರೆ ಭಾಗವತವನ್ನ ಪಾನ ಮಾಡಿದವರು ನಂತರ ಅವರು ಸಾಯುವುದೇ ಇಲ್ಲ. ಯಾಕೆಂದ್ರೆ ಅವರು ನಂತರ ಹುಟ್ಟಿ ಬರುವುದಿಲ್ಲ ಅಂತ ಶ್ರೇಷ್ಠವಾದ ಭಾಗವತ. ಅದನ್ನ ಮಹಾತ್ಮೆಯನ್ನ ಮುಂದೆ ತಿಳಿಸ್ತಾರೆ. ನಂತರ ಶುಕದೇವ ಗೋಸ್ವಾಮಿ. ಓಕೆ, ದೇವತೆಗಳು ಭಕ್ತಿಹೀನರೆಂದು ತಿಳಿದು ಶುಕಮುನಿಗಳು ಶ್ರೀಮದ್ ಭಾಗವತ ಕಥಾಮೃತವನ್ನು ಅವರಿಗೆ ನೀಡಲು ನಿರಾಕರಿಸಿದರು. ಭಾಗವತ ಕಥೆಯು ದೇವತೆಗಳಿಗೂ ದುರ್ಲಭವಾಗಿದೆ. ಶ್ರೀಮದ್ ಭಾಗವತಿ ವಾರ್ತಾ ಸುರಾಣಾಮಪಿ ದುರ್ಲಭ. ಈ ಶ್ರೀಮದ್ ಭಾಗವತ ದೇವತೆಗಳಿಗೂ ದುರ್ಲಭ. ನೋಡಿ, ಅಷ್ಟು ಶ್ರೇಷ್ಠವಾದಂತ ಗ್ರಂಥ. ದೇವತೆಗಳು ಸಹ ಅಷ್ಟು ಇಚ್ಛೆ ಮಾಡ್ತಾರೆ ಭಾಗವತವನ್ನ ಕೇಳ್ಬೇಕು ಅಂತ. ಹಾಗೆ ಅದರ ಕಥೆಯನ್ನ ತಿಳಿಸ್ತಾರೆ ಒಂದು ಮಹಾತ್ಮೆಯಲ್ಲಿ. ಹಿಂದೊಮ್ಮೆ ಶ್ರೀಮದ್ ಭಾಗವತದ ಶ್ರವಣ ಮಾತ್ರದಿಂದ ಪರೀಕ್ಷಿತ ರಾಜನು ಮೋಕ್ಷವನ್ನು ಪಡೆದ ವಿಚಾರವನ್ನು ಕೇಳಿ ಬ್ರಹ್ಮದೇವನು ಆಶ್ಚರ್ಯಚಕಿತನಾದನು. ಮೊದಲು ಈ ಭಾಗವತವನ್ನ ಶ್ರವಣ ಮಾಡಿ. ಓಕೆ, 7 ದಿವಸ ದಿನರಾತ್ರಿ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿಯಿಂದ ಭಾಗವತನ ಶ್ರವಣ ಮಾಡಿ ಮೋಕ್ಷ ಪಡೆದ ವಿಚಾರ ಬ್ರಹ್ಮನಿಗೆ ತಿಳಿದವರು ಆಶ್ಚರ್ಯಚಕಿತರ. ತುಂಬಾ ಆಶ್ಚರ್ಯ ಆಗುತ್ತೆ. ಹಾಗೆ ಅವರು ಸತ್ಯಲೋಕದಲ್ಲಿನ ಎಲ್ಲಾ ಮೋಕ್ಷ ಸಾಧನಗಳನ್ನು ತಕ್ಕಡಿಯ ಒಂದು ತಟ್ಟೆಯಲ್ಲೂ ಶ್ರೀಮದ್ ಭಾಗವತವನ್ನು ಇನ್ನೊಂದು ತಟ್ಟೆಯಲ್ಲಿ ಇರಿಸಿ ತೂಗಿ ನೋಡಿದರು. ನೋಡಿ, ತಕ್ಕಡಿ ನಿಮಗೆ ಗೊತ್ತುಂಟು. ಓಕೆ, ತಕ್ಕಡಿಯಲ್ಲಿ ಆಚೆ ಒಂದು ಇದು ಉಂಟು, ಈಚೆ ಒಂದು ಉಂಟು. ಓಕೆ, ಹಾಗೆ ಬ್ರಹ್ಮ ಏನ್ ಮಾಡ್ತಾರೆ, ಈ ವಿಷಯ ಗೊತ್ತಾದ್ಮೇಲೆ ಮೇಲೆ ಲೋಕ ಬ್ರಹ್ಮಲೋಕ, ನಮ್ಮಿಂದ ಭೂ ಸ್ವರ್ಗ, ತಪ, ಜನ, ಮಹರ್ಲೋಕ, ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕ, ಬ್ರಹ್ಮ ಎಂದು. ಹಾಗೆ ಕೆಳಗೆ ತುಂಬಾ ಲೋಕ ಉಂಟು. ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಲ. ಹಾಗೆ ಬ್ರಹ್ಮಲೋಕದ ಸತ್ಯಲೋಕದಲ್ಲಿನ ಎಲ್ಲಾ ಮೋಕ್ಷ ಸಾಧನ ತುಂಬಾ ಗ್ರಂಥವನ್ನ ಒಂದು ತಕ್ಕಡೆಯಲ್ಲಿ ಬ್ರಹ್ಮಾಜಿ ಹಾಕ್ತಾರೆ, ಇನ್ನೊಂದು ತಕ್ಕಡೆಯಲ್ಲಿ ಭಾಗವತವನ್ನ ಇಟ್ಟು ಅವರು ತೂಗ್ತಾರೆ. ಆಗ ಇತರ ಎಲ್ಲಾ ಮೋಕ್ಷ ಸಾಧನಗಳು ಹಗುರವಾಗಿರುವುದನ್ನು ಮತ್ತು ಶ್ರೀಮದ್ ಭಾಗವತ ಗ್ರಂಥ ಒಂದೇ ತನ್ನ ಮಹತ್ವದಿಂದ ಭಾರವಾಗಿರುವುದನ್ನು ಬ್ರಹ್ಮದೇವನು ಕಂಡನು. ಓಕೆ, ಆಗ ಬ್ರಹ್ಮದೇವರ ಹಾಗೆ ಮಾಡಿದಾಗ ಬಾಕಿ ಎಲ್ಲ ಹಗುರ ಆಯ್ತಂತೆ. ಅದು ಮೇಲೆ ಬಂತು, ಭಾಗವತವೇ ಭಾರ ಆಯ್ತು. ಓಕೆ, ಅದನ್ನು ಬ್ರಹ್ಮ ನೋಡ್ತಾರೆ. ಅವ್ರು ಟೆಸ್ಟ್ ಮಾಡಿದ್ದು ಯಾವುದೆಷ್ಟು, ಅಲ್ಲಿ ನೆರೆದ ಋಷಿಗಳು ಕೂಡ ಇದನ್ನು ಕಂಡು ಆಶ್ಚರ್ಯಚಕಿರ. ಎಲ್ಲ ಋಷಿಯವರಿದ್ರು, ಅವರು ಬ್ರಹ್ಮಜಿ ಇದನ್ನ ತೂಕ ಮಾಡುವಾಗ ಅವರೆಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಓಕೆ, ಹಾಗಾಗಿ ಅವರೆಲ್ಲಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ಕಲೋ ಪಠನಶ್ರವಣ ಸಾಧ್ಯ ವೈಕುಂಠ ಫಲದಾಯಕಂ. ಕಲಿಯುಗದಲ್ಲಿ ಶ್ರೀಮದ್ ಭಾಗವತು ಭಗವಂತನ ಸಾಕ್ಷಾತ್ ವಾಂಗ್ಮಯ ಮೂರ್ತಿ ಎಂದು ಮತ್ತು ಇದರ ಅಧ್ಯಯನ ಶ್ರವಣಗಳಿಂದ ನಿಶ್ಚಯವಾಗಿ ವೈಕುಂಠವನ್ನು ಪಡೆಯಲು ಸಾಧ್ಯವಾಗುವುದೆಂದು ಅಲ್ಲಿ ನೆರೆದ ಋಷಿಗಳು ತಿಳಿದರು. ಅಲ್ಲಿ ಎಲ್ಲ ಸೇರಿದ್ದಾರೆ, ಅವರು ತಿಳಿದ್ರು. ಓಕೆ, ಕಲಿಯುಗದಲ್ಲಿ ಶ್ರೀಮದ್ ಭಾಗವತ ಈ ಭಗವಂತನ ವಾಂಗ್ಮಯ ಮೂರ್ತಿ. ಓಕೆ, ಭಾಗವತ ಮತ್ತೆ ಭಗವಂತನಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಹೇಗಂದ್ರೆ ಒಮ್ಮೆ ಭಗವಂತ ಕೃಷ್ಣ ದ್ವಾಪರ ಯುಗದ ಅಂತ್ಯದಲ್ಲಿ ಅವತಾರ ಸಮಾಪ್ತಿ ಮಾಡುವಾಗ, ಓಕೆ, ಉದ್ಧವ ಪ್ರಶ್ನೆ ಕೇಳ್ತಾರೆ, ನಾವು ಇನ್ನು ನಿಮ್ಮನ್ನ ಹೇಗೆ ಕಾಣುವುದು? ಓಕೆ, ಕಲಿಯುಗ ಬರ್ತಾ ಇದೆ, ನೀವು ಅವತಾರ ಸಮಾಪ್ತಿ ಮಾಡ್ತಾ ಇದ್ದೀರಿ, ನಾವು ನಿಮ್ಮನ್ನ ಹೇಗೆ ಕಾಣುವುದು ಅಂತ ಉದ್ಧವ ಭಗವಂತನಲ್ಲಿ ಪ್ರಶ್ನೆ ಮಾಡ್ತಾರೆ. ಆಗ ಭಗವಂತ ಹೇಳ್ತಾರೆ, ಕಲಿಯುಗದಲ್ಲಿ ನಾನು ಭಾಗವತದ ರೂಪದಲ್ಲಿ ಎಲ್ಲರಿಗೂ ಲಭ್ಯ. ಹಾಗೆ ಈ ಭಾಗವತಕ್ಕೂ ಭಗವಂತನಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಭಾಗವತ, ಓಕೆ, ಪದ್ಮಪುರಾಣ ಇದನ್ನ ಸ್ಪಷ್ಟವಾಗಿ ತಿಳಿದು, ತಮಾದಿದೇವಂ ಕರುಣಾನಿದಾನಂ ತಮಾಲವರ್ಣಂ ಸುವಿತಾವತಾರಂ ಅಪಾರ ಸಂಸಾರ ಸಮುದ್ರ ಸೇತುಂ ಭಜಾಮಹೇ ಭಾಗವತ ಸ್ವರೂಪಂ. ಭಗವಂತ ಕಲಿಯುಗದಲ್ಲಿ ಭಾಗವತದ ರೂಪದಲ್ಲಿ ಬಂದಿದ್ದಾರೆ. ಈ ಭಾಗವತ ಭಗವಂತನ ಗ್ರಂಥಾವತಾರ. ಓಕೆ, ಭಗವಂತ ಮತ್ಸ್ಯಾವತಾರ, ಕೂರ್ಮಾವತಾರ, ವರಹ, ತುಂಬಾ ಅವತಾರ. ಹಾಗೆ ಈ ಭಾಗವತ ಭಗವಂತನ ಗ್ರಂಥಾವತಾರ. ಓಕೆ, ಸಾಕ್ಷಾತ್ ನೋಡಿ, ಕಲಿಯುಗದಲ್ಲಿ ಶ್ರೀಮದ್ ಭಾಗವತಮು ಭಗವಂತನ ಸಾಕ್ಷಾತ್ ವಾಂಗ್ಮಯ ಮೂರ್ತಿ ಎಂದು ಮತ್ತು
ಇದರ ಅಧ್ಯಯನ ಶ್ರವಣಗಳಿಂದ ನಿಶ್ಚಯವಾಗಿ, ಯಾರು ಅಧ್ಯಯನ ಶ್ರವಣ ಮಾಡ್ತಾರೆ, ಕೇಳ್ತಾರೆ, ಭಾಗವತನ ಅಧ್ಯಯನ ಮಾಡ್ತಾರೆ, ಅವರಿಗೆ ನಿಶ್ಚಯವಾಗಿ ವೈಕುಂಠವನ್ನು ಪಡೆಯಲು ಸಾಧ್ಯವಾಗುವುದೆಂದು ಅಲ್ಲಿ ನೆರೆದ ಋಷಿಗಳು ತಿಳಿಸಿದರು. ಕಲಿಯುಗಕ್ಕೆ ಒಂದೇ ಉಪಾಯ ಭಾಗವತವನ್ನ ನಾವು ಎಲ್ಲರೂ ಅಧ್ಯಯನ ಮಾಡ್ಬೇಕು, ಕೇಳ್ಬೇಕು. ನಂತರ ತಿಳಿಸ್ತಾರೆ, 7 ದಿನಗಳ ಕಾಲ ಶ್ರೀಮದ್ ಭಾಗವತ ಕಥೆಯನ್ನು ಶ್ರವಣ ಮಾಡಿದರೆ ನಿಶ್ಚಯವಾಗಿ ಮುಕ್ತಿಯು ಲಭಿಸುವುದು. ಹಿಂದೊಮ್ಮೆ ಕರುಣಾಳುಗಳಾದ ಸನಕಾದಿಗಳು ನಾರದ ಕೋರಿಕೆಯಂತೆ ಸಪ್ತಾಹ ವಿಧಿಗೆ ಅನುಗುಣವಾಗಿ ಶ್ರೀಮದ್ ಭಾಗವತ ಕಥೆಯನ್ನು ಹೇಳಿದ್ದರು. ದೇವರ್ಷಿ ನಾರದರು ಶ್ರೀಮದ್ ಭಾಗವತ ಕಥೆಯನ್ನು ಪೂರ್ವದಲ್ಲಿ ಬ್ರಹ್ಮಣ ದೇವನಿಂದ ಶ್ರವಣ ಮಾಡಿದ್ದರು. ಸಪ್ತಾಹ ವಿಧಿಗೆ ಅನುಗುಣವಾಗಿ ಪುನಃ ಕಥಾಶ್ರವಣ ಮಾಡುವ ಭಾಗ್ಯವು ಸನಕಾದಿ ಮುನಿಗಳಿಗೆ ಅವರಿಗೆ ಲಭ್ಯವಾಯಿತು. ಓಕೆ, ಇದನ್ನ ತಿಳಿಸ್ತಾರೆ. ಓಕೆ, ಆ ಕಥೆಯನ್ನ ತಿಳಿಸ್ತಾ ಹೋಗ್ತಾರೆ. ಓಕೆ, ಸನಕಾದಿಗಳಂದ್ರೆ ಬ್ರಹ್ಮನ 4 ಮಾನಸ ಪುತ್ರರು, ಸನಕ, ಸನಾತನ, ಸನಂದನ, ಸನತ್ ಕುಮಾರ. ಓಕೆ, ಅವರು ಇದನ್ನ ತಿಳಿಸ್ತಾರೆ. ನಾರದ್ ಮುನಿ ಅವ್ರ ಜೊತೆ ಸಂವಾದ ನಡೆಯುತ್ತೆ. ಅದನ್ನ ಮುಂದೆ ನಂತರ ಸಹ ಶೌನಕ ಋಷಿ ಪ್ರಶ್ನೆ ಮಾಡ್ತಾರೆ. ಓಕೆ, ಕೆಲವು ಪ್ರಶ್ನೆಯನ್ನ ಕೇಳ್ತಾರೆ, ಅದಕ್ಕೆ ಸೂತ ಗೋಸ್ವಾಮಿ ಉತ್ತರವನ್ನ ತಿಳಿಸ್ತಾರೆ. ಇಲ್ಲಿ ಶೌನಕ ಋಷಿ ಹೇಳ್ತಾರೆ, ಶೌನಕ ಉವಾಚ, ಶೌನಕರು ಹೀಗೆಂದರು, ಸೂತ ಪುರಾಣಿಕರೇ, ಸೂತ ಗೋಸ್ವಾಮಿಗಳೇ, ಜನಸಾಮಾನ್ಯರ ವ್ಯವಹಾರಗಳಿಂದ ದೂರ ಸರಿದ ನಾರದರು ಒಂದೆಡೆ ಸ್ಥಿರವಾಗಿ ನಿಲ್ಲದೆ ಎಲ್ಲೆಲ್ಲೂ ಸಂಚರಿಸುತ್ತಿದ್ದಾರೆ ಅಂತ ಅವರಿಗೆ 7 ದಿನಗಳ ಕಾಲ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಲು ಆಸಕ್ತಿ ಹೇಗೆ ಉಂಟಾಯಿತು? ಸನಕಾದಿ ಮುನಿಗಳ ಸಹಯೋಗ ಅವರಿಗೆ ಹೇಗೆ ಲಭಿಸಿತು? ಅವರು ತಿಳಿಸಿದ್ರು. ಹಿಂದೊಮ್ಮೆ ಯಾರು ತಿಳಿಸಿದ್ದು? ಸೂತ ಗೋಸ್ವಾಮಿ ಶೌನಕ ಋಷಿಗೆ ಹಿಂದೊಮ್ಮೆ ಹೀಗೆ ಸನಕಾದಿಗಳಿಂದ ನಾರದರು ಭಾಗವತವನ್ನ ಕೇಳಿದ್ರು ಅಂತ. ಅದಕ್ಕೆ ಅವರು ತಿರುಗ್ತಾ ಇದ್ದಾರೆ ಎಲ್ಲ ಕಡೆ, ಅವರು ಹೇಗೆ ಅವರಿಗೆ ಈ ಭಾಗ್ಯ ದೊರೆಯಿತು? ಇಲ್ಲಿ ಪ್ರಶ್ನೆ ನೋಡಿ, ಶೌನಕಾದಿ ಋಷಿ ಸೂತ ಪುರಾಣಿಕರಲ್ಲಿ ಹೇಳುದು, ಪ್ರಶ್ನೆಯನ್ನ ಕೇಳುವುದು, ಅವರನ್ನ ಕೂತ್ಕೊಳಿಸಿ ಪ್ರಶ್ನೆ ಮಾಡುದು. ಜನಸಾಮಾನ್ಯರ ವ್ಯವಹಾರಗಳಿಂದ ದೂರ ಸರಿದ ನಾರದರು ಒಂದೆಡೆ ಸ್ಥಿರವಾಗಿ ನಿಲ್ಲದೆ, ನಾರದರು ನಮ್ಗೆ ಗೊತ್ತುಂಟು, ಅವರು ಎಲ್ಲಾ ಕಡೆ ಸಂಚಾರ ಮಾಡ್ತಾ ಇರ್ತಾರೆ. ಓಕೆ, ಒಂದು ಕಡೆ ನಿಲ್ಲುವುದಿಲ್ಲ ಅವರು. ಓಕೆ, ಅವರು ತುಂಬಾ ಜನಕ್ಕೆ ಭಕ್ತಿಯ ಇದನ್ನ ಉಪದೇಶ ಮಾಡ್ತಾರೆ. ಪ್ರಹ್ಲಾದ್ ಮಹಾರಾಜ್, ಧ್ರುವ ಮಹಾರಾಜ್, ಚಿತ್ರಕೇತು ಮಹಾರಾಜ್, ಯುಧಿಷ್ಠಿರ, ಎಲ್ಲರಿಗೂ ನಾರದರು ಸಿಗ್ತಾ ಇರ್ತಾರೆ. ಅವರು ಒಂದು ಕಡೆ ನಿಲ್ಲುವುದಿಲ್ಲ ಅಂತ ಅವರಿಗೆ 7 ದಿನಗಳ ಕಾಲ ಶ್ರೀಮದ್ ಭಾಗವತ ಶ್ರವಣ ಮಾಡಲು ಆಸಕ್ತಿ ಹೇಗೆ ಉಂಟಾಯಿತು? ಅವ್ರಿಗೆ 7 ದಿನ ಈ ಭಾಗವತವನ್ನು ಹೇಗೆ ಅವರಿಗೆ ಆಸಕ್ತಿ ಹೇಗೆ ಮೂಡಿತ್ತು? ಇದನ್ನ ಮತ್ತೆ ಸನಕಾದಿ ಮುನಿಗಳ ಸಹಯೋಗ ಅವರಿಗೆ ಹೇಗೆ ಲಭಿಸಿತು? ಅವ್ರು ಹೇಗೆ ಮೀಟ್ ಆದ್ರು? ಸನಕಾದಿ 4 ಬ್ರಹ್ಮನ 4 ಪುತ್ರರನ್ನ ಹೇಗೆ ಮೀಟ್ ಆದ್ರು? ಅದಕ್ಕೀಗ ಉತ್ತರವನ್ನ ಇಲ್ಲಿ ತಿಳಿಸ್ತಾರೆ ಸೂತ ಗೋಸ್ವಾಮಿ ಶೌನಕ ಋಷಿಗಳಿಗೆ. ಸೂತ ಪುರಾಣಿಕರು ಹೀಗೆಂದರು, ಶೌನಕರೇ, ಶುಕಮುನಿಗಳು ನನ್ನನ್ನು ಪ್ರಿಯ ಶಿಷ್ಯನಾಗಿ ಪರಿಗಣಿಸಿ ಹೇಳಿದ ಭಕ್ತಿರಸ ಪ್ರಧಾನವಾದ ಶ್ರೀಮದ್ ಭಾಗವತ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಓಕೆ, ಸೂತ ಗೋಸ್ವಾಮಿ ಶೌನಕರಿಗೆ ಹೇಳ್ತಾರೆ, ಶುಕಮುನಿಗಳು ನನ್ನನ್ನು ಪ್ರಿಯ ಶಿಷ್ಯನಾಗಿ ಪರಿಗಣಿಸಿ. ಓಕೆ, ಯಾಕಂದ್ರೆ ಈ ಭಾಗವತವನ್ನ ಹೇಳುವಾಗ, ಓಕೆ, ಪರೀಕ್ಷಿತ್ ಮಹಾರಾಜರಿಗೆ ಮೊದಲ ಬಾರಿಗೆ ಸುಖದೇವ ಗೋಸ್ವಾಮಿ ಭಾಗವತವನ್ನು ಹೇಳುವಾಗ ಅಲ್ಲಿ ತುಂಬಾ ಜನ ಇದ್ರು, ಋಷಿ ಮುನಿಯವರು. ಪರಾಶರ, ನಾರದ, ವ್ಯಾಸ, ಅದರ ಜೊತೆ ಈ ಶೌನಕ ಋಷಿ ಇದ್ರು. ಶೌನಕ ಅಲ್ಲ, ಸೂತ ಗೋಸ್ವಾಮಿ ಸಹ ಅಲ್ಲಿ ಕುಳಿತಿದ್ರು. ಅವರ ಶಿಷ್ಯರು. ಸುಖದೇವ ಗೋಸ್ವಾಮಿಯಿಂದಲೇ ಡೈರೆಕ್ಟ್ ಆಗಿ ಭಾಗವತನ ಕೇಳಿದ್ರು. ಯಾವಾಗ ಪರೀಕ್ಷಿತ್ ಮಹಾರಾಜ್ ಯಾವಾಗ ಹೇಳಿದ್ರು ಅದೇ ಟೈಮಲ್ಲಿ ಈ ಸೂತ ಗೋಸ್ವಾಮಿ ಇದನ್ನ ಕೇಳಿದ್ರು. ಹಾಗೆ ಶಿಷ್ಯನಾಗಿ ಪರಿಗಣಿಸಿ ಹೇಳಿದ ಭಕ್ತಿರಸ ಪ್ರಧಾನವಾದ, ಇದು ಭಕ್ತಿರಸ ಪ್ರಧಾನವಾದ ಶ್ರೀಮದ್ ಭಾಗವತ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಈಗ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ ಅದರ ಮಹತ್ವವನ್ನು. ಹಾಗೆ ತಿಳಿಸ್ತಾರೆ, ಬ್ರಹ್ಮನ 4 ಮಾನಸ ಪುತ್ರರು ಶಾಂತ ಚಿತ್ತರು ಆದ ಸನಕ, ಸನಂದನ, ಸನಾತನ, ಸನತ್ ಕುಮಾರ ಹಿಂದೊಮ್ಮೆ ಸತ್ಸಂಗಕ್ಕಾಗಿ ಬದ್ರಿಕಾಶ್ರಮಕ್ಕೆ ಬಂದಿದ್ದರು. ಅಲ್ಲಿ ಅವರು
ದೇವರ್ಷಿ ನಾರದರನ್ನು ಭೇಟಿಯಾದರು. ಇದಕ್ಕಿಂತ ಮುಂಚೆ ಪ್ರಶ್ನೆ ಮಾಡಿದ್ರು. ಓಕೆ, ಆ 7 ದಿನ ಅವರಿಗೆ ಹೇಗೆ ಶ್ರವಣ ಮಾಡುವ ಭಾಗ್ಯ ಲಭ್ಯ ಆಯ್ತು, ನಂತರ ಅವರು ಸನಕಾದಿಗಳನ್ನು ಹೇಗೆ ಭೇಟಿಯಾದ್ರು ಅಂತ ಅದಕ್ಕೆ ಇಲ್ಲಿ ಉತ್ತರವನ್ನ ಹೇಳ್ತಾರೆ ಸೂತ ಗೋಸ್ವಾಮಿ ಶೌನಕರಿಗೆ. ಬ್ರಹ್ಮಣ 4 ಮಾನಸ ಪುತ್ರರು. ಓಕೆ, ಬ್ರಹ್ಮದೇವರು ಮನಸ್ಸಿನಿಂದ ಸೃಷ್ಟಿ ಮಾಡಿದ್ರು. ಓಕೆ, ಅವರು ಶಾಂತ ಚಿತ್ತರ ಆದ 4 ಜನ ಬ್ರಹ್ಮಣ ಮಕ್ಕಳವರ ಹೆಸರನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸನಕ, ಸನಂದನ, ಸನಾತನ, ಸನತ್ ಕುಮಾರ್. ಅವರು ಹಿಂದೊಮ್ಮೆ ಸತ್ಸಂಗಕ್ಕಾಗಿ ಸತ್ಸಂಗ ಮಾಡ್ಲಿಕ್ಕೆ ಅಂತ ಬದ್ರಿಕಾ ಆಶ್ರಮಕ್ಕೆ ಬಂದಿದ್ರಂತೆ. ಅಲ್ಲಿ ಅವರು ದೇವರ್ಷಿ ನಾರದರನ್ನ ಭೇಟಿಯಾದ್ರು. ಆಗ ಅಲ್ಲಿ ಆ ಸನಕಾದಿ ನಾರದರಿಗೆ ಏನು ಹೇಳಿದ್ರು ಅಂತ ಇಲ್ಲಿ ಹೇಳ್ತಾರೆ. ಕುಮಾರ ಉವಾಚ, ಸನಕಾದಿಗಳು ಹೇಳಿದರು, ದೇವರ್ಷಿಗಳೇ, ನಿಮ್ಮ ಮುಖವು ಏಕೆ ಕಾಂತಿಹೀನವಾಗಿದೆ? ಓಕೆ, ನೀವು ಯಾಕೆ ಖಿನ್ನರಾಗಿದ್ದೀರಿ? ಬ್ರಹ್ಮಣ 4 ಮಕ್ಕಳು ಕೇಳ್ತಾರೆ ನಾರದರ ಹತ್ರ, ನೀವು ಯಾಕೆ ಖಿನ್ನರಾಗಿರೋದು ಕಾಣ್ತಾ ಉಂಟಲ್ಲ, ಒಂದು ಬೇಜಾರಾಗಿದ್ದೀರಾ, ಯಾಕೆ ಆಗಿದ್ದೀರಾ ಅಂತ ತುಂಬಾ ಪ್ರಶ್ನೆಯನ್ನ ಮಾಡ್ತಾರೆ. ನಿಮ್ಮ ಚಿಂತೆ ಮತ್ತು ಮಾನಸಿಕ ದುಗುಡಕ್ಕೆ ಏನು ಕಾರಣ? ಇಷ್ಟೊಂದು ಅವಸರದಿಂದ ಎಲ್ಲಿಗೆ ಹೋಗುತ್ತಿರುವಿರಿ? ತಾವು ಎಲ್ಲಿಂದ ಬಂದಿರುವಿರಿ ಅಂತ ಕೇಳ್ತಾರೆ. ಓಕೆ, ನಿಮ್ಮ ಮುಖ ಏನೋ ಕಾಂತಿಹೀನವಾಗಿದೆ, ಏನೋ ಕಾಂತಿ ಇಲ್ಲ, ಮತ್ತೆ ಚಿಂತೆ ಮತ್ತೆ ಮಾನಸಿಕ ಇದಾಗಿ ಕಾಣ್ತಾ ಇದ್ದೀರಾ, ಮತ್ತೆ ತುಂಬಾ ನೀವು ಅವಸರದಲ್ಲಿದ್ದೀರಾ. ಈ ಅವಸರದಲ್ಲಿ ಎಲ್ಲಿಗೆ ಹೋಗ್ತೀರಾ? ಮತ್ತೆ ನೀವು ಎಲ್ಲಿಂದ ಈಗ ಬಂದದ್ದು? ಹಾಗೆಲ್ಲ ಪ್ರಶ್ನೆ ಮಾಡ್ತಾರೆ ಯಾರು? ಸನಕಾದಿಗಳು. ಮತ್ತೆ ನೀವು ಹೇಗೆ ಕಾಣ್ತಾ ಇದ್ದೀರಾ? ಎಲ್ಲಾ ಧನವನ್ನು ಕಳೆದುಕೊಂಡ ವ್ಯಕ್ತಿಯಂತೆ ನೀವೇಕೆ ಶೂನ್ಯ ಮನಸ್ಕರಾಗಿದ್ದೀರಿ? ನಿಮ್ಮ ಈ ದೈನ್ಯಾವಸ್ಥೆಗೆ ಕಾರಣ ಏನು? ಕಾರಣ ಎಲ್ಲವನ್ನು ತ್ಯಾಗ ಮಾಡಿದ ನಿಮಗೆ ಇಂತಹ ಆತಂಕವು ಯೋಗ್ಯವಾದುದಲ್ಲ. ಅಂದ್ರೆ ನೀವು ಹೇಗಿದ್ದೀರಿ, ಹೇಗೆ ಕಾಣ್ತೀರಿ? ಎಲ್ಲ ಓಕೆ, ಇದಾಗಿ ಎಲ್ಲ ದಿವಾಲಿ ಆದಾಗೆ, ಎಲ್ಲ ಹಣವನ್ನ ಕಳೆದುಕೊಂಡಾಗೆ, ಓಕೆ, ಶೂನ್ಯ ಆದಾಗೆ ಆ ಮನಸ್ಕರಾಗಿ ಕಾಣ್ತಾ ಇದ್ದೀರಾ. ನಿಮ್ಮ ಈ ದೈನ್ಯಾವಸ್ಥೆಗೆ ಏನು ಕಾರಣ? ಎಲ್ಲವನ್ನು ತ್ಯಾಗ ಮಾಡಿ, ಅಂದ್ರೆ ನಾರದರು ಭಗವಂತನ ಶುದ್ಧ ಭಕ್ತರು, ಅವ್ರು ಯಾವ್ದನ್ನ ಇದು ಮಾಡುವುದಿಲ್ಲ. ಹಾಗೂ ಸಹ ನಿಮ್ಮ ಈ ಆತಂಕ ಏನುಂಟು, ನೀವು ಖಿನ್ನರಾಗಿದ್ದೀರಾ, ಅದು ಯೋಗ್ಯವಾದುದಲ್ಲ ಅಂತ ತಿಳಿಸ್ತಾರೆ. ಅದಕ್ಕೆ ನಾರದರು ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಕೇಳ್ತಾರೆ. ನಾನು ಯಾಕೆ ಇಷ್ಟು ದುಃಖದಿಂದ ಇದ್ದೆ, ಖಿನ್ನತೆ, ಓಕೆ, ಒಂದು ಬೇಜಾರಾಗಿ ಯಾಕೆ ಇದ್ದೇನೆ ಅಂತ ನಾರದರು ಇಲ್ಲಿ ಹೇಳ್ತಾರೆ. ನಾರದ ವಾಚ, ಸನಕಾದಿಗಳಿಗೆ ನಾರದರು ತಿಳಿಸ್ತಾರೆ. ನಾರದರು ಹೀಗೆಂದರು, ಪ್ರಿಯ ಸನಕಾದಿಗಳೇ, ಒಮ್ಮೆ ನಾನು ಈ ಭೂಲೋಕವೇ ಸರ್ವಶ್ರೇಷ್ಠವೆಂದು ತಿಳಿದು ಭಾರತ ಭೂಮಿಗೆ ಬಂದೆನು. ಓಕೆ, ಈ ಭೂಲೋಕ, ಓಕೆ, ಭೂಲೋಕ ಸರ್ವಶ್ರೇಷ್ಠ, ಓಕೆ, ಅದನ್ನ ತಿಳಿದು ಅವರು ಭಾರತ ಭೂಮಿಗೆ, ಓಕೆ, ನಾವಿರೋ ಭಾರತಕ್ಕೆ ಅವರು ಬಂದ್ರು. ಇಲ್ಲಿ ಪುಷ್ಕರ, ಪ್ರಯಾಗ, ಕಾಶಿ, ಗೋದಾವರಿ ನಾಸಿಕ ಕ್ಷೇತ್ರ, ಹಾಗೂ ಹರಿದ್ವಾರ, ಕುರುಕ್ಷೇತ್ರ, ಶ್ರೀರಂಗ ಮತ್ತು ರಾಮೇಶ್ವರ ಮುಂತಾದ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದನು. ಅವರು ಎಲ್ಲ ತೀರ್ಥಕ್ಷೇತ್ರಗಳನ್ನ ಸಂದರ್ಶಿಸಿದ್ರು, ಹೋದ್ರು ಎಲ್ಲ ತೀರ್ಥಕ್ಷೇತ್ರಕ್ಕೆ, ಅದು ಶ್ರೇಷ್ಠ ಅಂತ ತಿಳಿದು. ಆದರೆ ಎಲ್ಲಿಯೂ ನನಗೆ ಸಂತೋಷವಾಗಲಿ ಮನಃಶಾಂತಿಯಾಗಲಿ ಕಾಣಸಿಗಲಿಲ್ಲ. ಬದಲಾಗಿ ಅಧರ್ಮಕ್ಕೆ ಸಹಾಯಕನಾದ ಕಳಿಯು ಭೂಮಂಡಲವನ್ನು ಆಕ್ರಮಿಸಿ ಬಾಧಿಸುತ್ತಿರುವುದನ್ನು ನಾನು ಮನಗಂಡೆನು. ಅವರಿಗೆ ಎಲ್ಲ ಕಡೆ ತೀರ್ಥಕ್ಷೇತ್ರಕ್ಕೆ ಹೋದ್ರು ಅವರಿಗೆ ಯಾವುದೇ ಶಾಂತಿ, ಮನಃಶಾಂತಿಯಾಗ್ಲಿ, ಸಮಾಧಾನವಾಗ್ಲಿ, ಸಂತೋಷವಾಗ್ಲಿ ಸಿಗ್ಲಿಲ್ಲ. ಅದರ ಬದಲಾಗಿ ಆ ಕಲಿಯುಗ ಆಕ್ರಮಿಸಿದ್ದನ್ನು, ಅಧರ್ಮ, ಓಕೆ, ಕಲಿಯುಗ ಅಧರ್ಮದ ಯುಗ, ಬದಲಾಗಿ ಅಧರ್ಮಕ್ಕೆ ಸಹಾಯಕನಾದ ಕಲಿಯು ಭೂಮಂಡಲವನ್ನು ಆಕ್ರಮಿಸಿ ಬಾಧಿಸಿರುವುದನ್ನು ನಾನು ಮನಗಂಡೆನು. ಓಕೆ, ಹಾಗಾಗಿ ಈ ಭೂಲೋಕದಲ್ಲಿ ಸತ್ಯ, ತಪಸ್ಸು, ಶುಚಿತ್ವ, ಕರುಣೆ, ದಾನಗಳು ನಾಶವಾಗಿವೆ. ಯಾವುದೂ ನಡೆಯುತ್ತಾ ಇಲ್ಲ. ಸತ್ಯ ಯಾರು ಹೇಳುವುದಿಲ್ಲ, ತಪಸ್ಸಾಗ್ತಾ ಇಲ್ಲ, ಶುಚಿತ್ವ ಇಲ್ಲ, ಕರುಣೆ ಇಲ್ಲ, ದಾನ ಇದೆಲ್ಲ ನಾಶವಾಗಿರುವುದನ್ನ ಅವರು ಕಾಣ್ತಾರೆ. ವಂಚನೆಯ ಮಾತುಗಳನ್ನೇ ಆಡುವ ನೀಚ ಮನುಷ್ಯರು ಕೇವಲ ಉದರ ಪೋಷಣೆಯಲ್ಲಿ ಆಸಕ್ತರಾಗಿದ್ದಾರೆ. ಓಕೆ, ವಂಚನೆಯ ಮಾತುಗಳನ್ನೇ ಆಡುವ ಈ ಮನುಷ್ಯರು ಕೇವಲ ಉದರ ಪೋಷಣೆ, ಅಂದ್ರೆ
ಹೊಟ್ಟೆ ತುಂಬಿಸುವುದರಲ್ಲೇ ಆಸಕ್ತರಾಗಿದ್ದಾರೆ, ಬೇರೆ ಯಾವುದನ್ನೇ ಮಾಡುವುದಿಲ್ಲ. ಓಕೆ, ಅಧರ್ಮ. ಓಕೆ, ಇದು ಕಲಿಯ ಪ್ರಭಾವದ್ದು. ಹಾಗೆ ಅವರು ತುಂಬಾ ಆ ಕಾರಣವನ್ನ ಅವ್ರು ತಿಳಿಸ್ತಾ ಹೋಗ್ತಾರೆ. ಅವರು ಸೋಮಾರಿಗಳು. ಓಕೆ, ಕಲಿಯುಗದವರು ಅವರ ಇದನ್ನ ತಿಳಿಸೋದವರು. ಅವರು ಸೋಮಾರಿಗಳು, ಅವಿವೇಕಿಗಳು, ಭಾಗ್ಯಹೀನರು, ತೊಂದರೆಗಳಿಂದ ಪೀಡಿತರು ಆಗಿದ್ದಾರೆ. ವಿರಕ್ತರು ಮತ್ತು ಸಂತರು ಎಂದು ಕರೆಯಿಸಿಕೊಳ್ಳುವವರ ಕೂಡ ವೇದಾಬಾಹಿರ ಆಚಾರದಲ್ಲಿ ನಿರತರಾಗಿ ಹೆಣ್ಣು ಹೊಣ್ಣುಗಳಲ್ಲಿ ಅನುರಕ್ತರಾಗಿದ್ದಾರೆ. ಓಕೆ, ಸಂತರೆಂದು ಕರೆಯುವ ಅವರು ಸಹ ಯಾರೋ ಇದಿಲ್ಲ, ಖಾಲಿ ಹೊರಗೆ ಮಾತ್ರ ತೋರಿಸ್ಲಿಕ್ಕೆ ಅವರು ಇದಾಗಿದ್ದಾರೆ. ವೇದ ಬಾಹಿರ ಓಕೆ ಆಚಾರಗಳಲ್ಲಿ ನಿರತರಾಗಿ ಹೆಣ್ಣು ಹೊಣ್ಣುಗಳಲ್ಲಿ ಅನುರಕ್ತರಾಗಿದ್ದಾರೆ. ನಂತರ ಮನೆಯ ಯಜಮಾನಿಕೆಯು ಸ್ತ್ರೀಯರ ಕೈಯಲ್ಲಿದೆ. ಮನೆಯರ ಯಜಮಾನಿಕೆ ಸ್ತ್ರೀಯರ ಕೈಯಲ್ಲಿದೆ. ಮೈದುನರೇ ಯಜಮಾನನ ಸಲಹೆಗಾರರು. ಜನರು ಲೋಭಿಗಳಾಗಿ ಸ್ತ್ರೀ ವಿಕ್ರಮದಲ್ಲಿ ನಿರತರಾಗಿದ್ದಾರೆ. ಪತಿ ಪತ್ನಿಯರು ಕಲಹಪ್ರಿಯರಾಗಿದ್ದಾರೆ. ಆಶ್ರಮ, ಪುಣ್ಯಕ್ಷೇತ್ರ ಹಾಗೂ ನದಿಗಳನ್ನು ಯವನರು, ಪರಧರ್ಮೀಯರು ಅತಿಕ್ರಮಿಸಿದ್ದಾರೆ. ಆ ದುಷ್ಟರು ಹಲವು ದೇವಾಲಯಗಳನ್ನು ನಾಶಗೊಳಿಸಿದ್ದಾರೆ. ಓಕೆ, ಅವರೆಲ್ಲ ಇದನ್ನೆಲ್ಲ ಕಲಿಯುಗದ ಇದ್ರಿಂದ ಎಲ್ಲವನ್ನ ನಾಶ ಮಾಡಿದ್ದಾರೆ ದುಷ್ಟರು. ಓಕೆ, ದೇವಾಲಯಗಳನ್ನು ಸಹ ನಾಶ ಮಾಡ್ತಾ ಇದ್ದಾರೆ. ಕಲಿಯ ಇಲ್ಲಿ ನಿಜವಾಗಿ ಯೋಗಿಯಾಗಲಿ, ಸಿದ್ಧಿಯನ್ನು ಪಡೆದವನಾಗಲಿ, ಜ್ಞಾನಿಯಾಗಲಿ ಅಥವಾ ಸತ್ಕರ್ಮ ನಿರತನಾಗಲಿ ಇಲ್ಲವೇ ಇಲ್ಲ. ಯಾರನ್ನು ನಾನು ಇಲ್ಲಿ ಕಾಣುವುದಿಲ್ಲ. ನಿಜವಾದ ಯೋಗಿ ಇಲ್ಲ, ಸಿದ್ಧಿಯನ್ನು ಪಡೆದವರು ಇಲ್ಲ, ಜ್ಞಾನಿಗಳು ಇಲ್ಲ, ಸತ್ಕರ್ಮ ನಿರತರು ಯಾರೂ ಇಲ್ಲ. ಧರ್ಮ ಮಾರ್ಗದ ಎಲ್ಲಾ ಸಾಧನೆಗಳು ಕಲಿಯುಗವೆಂಬ ಕಾಡ್ಗಿಚ್ಚಿನಲ್ಲಿ ಸುಟ್ಟು ಬೂದಿಯಾಗಿವೆ. ಧರ್ಮ ಮಾರ್ಗದಲ್ಲಿ ಯಾರು ಇಲ್ಲ, ಎಲ್ಲರೂ ಅಧರ್ಮವನ್ನ ಇದು ಮಾಡ್ತಾ ಇದ್ದಾರೆ. ಎಲ್ಲ ಲಕ್ಷಣವನ್ನ ಒಂದೊಂದಾಗಿ ನಾರದರು ಸನಕಾದಿಗಳಿಗೆ ತಿಳಿಸ್ತಾ ಹೋಗ್ತಾರೆ. ಈ ಕಲಿಯುಗದಲ್ಲಿ ಎಲ್ಲಾ ಕಡೆಯಲ್ಲೂ ಅನ್ನದ ಮಾರಾಟ ನಡೆಯುತ್ತಿದೆ. ಕಲಿಯುಗದಲ್ಲಿ ಎಲ್ಲಾ ಕಡೆಯಲ್ಲೂ ಅನ್ನದ ಮಾರಾಟ ನಡೆಯುತ್ತಿದೆ. ಬ್ರಾಹ್ಮಣರು ಧನಕ್ಕಾಗಿ ವೇದ ಮಂತ್ರಗಳನ್ನು ಮಾರುತ್ತಿದ್ದಾರೆ. ಹಣಕ್ಕೋಸ್ಕರ ಖಾಲಿ ಮಂತ್ರವನ್ನ ಮಾರ್ತಾ ಇದ್ದಾರೆ. ಕಾಮಿಣಿಯರು ಶರೀರ ವಿಕ್ರಮದಿಂದ ಜೀವಿಸುತ್ತಿದ್ದಾರೆ. ಈ ರೀತಿ ನಾನು ಭೂಮಿಯ ಎಲ್ಲಾ ಭಾಗಗಳಲ್ಲಿ ಸಂಚರಿಸುತ್ತಾ ಕಲಿಯುಗದ ದೋಷಗಳನ್ನು ನೋಡುತ್ತಾ ಶ್ರೀಕೃಷ್ಣನು ಅನೇಕ ಲೀಲೆಗಳನ್ನು ನಡೆಸಿದ್ದ ಯಮುನಾ ನದಿ ತೀರಕ್ಕೆ ಬಂದೆನು. ಓಕೆ, ಹೀಗೆ ಅವರು ತುಂಬಾ ಕಡೆ ಸಂಚರಿಸಿ ಅವರು ಬೃಂದಾವನವನ್ನ ತಲುಪ್ತಾರೆ. ಅದೇ ಯಮುನಾ ನದಿ ತೀರಕ್ಕೆ. ಅದನ್ನ ಇಲ್ಲಿ ತಿಳಿಸ್ತಾರೆ. ಈ ರೀತಿ ನಾನು ಭೂಮಿಯ ಎಲ್ಲಾ ಭಾಗಗಳಲ್ಲಿ ಸಂಚರಿಸುವ ಟ್ರಾವೆಲ್ ಮಾಡ್ತಾರೆ ಪುಣ್ಯಕ್ಷೇತ್ರಕ್ಕೆ. ಪುಷ್ಕರ, ತುಂಬಾ ಬದ್ರಿಕಾಶ್ರಮ ಎಲ್ಲಾ ಕಡೆ ಸಂಚಾರ ಮಾಡಿ ಕಲಿಯುಗದ ದೋಷಗಳನ್ನು ನೋಡುತ್ತಾ ಓಕೆ ತುಂಬಾ ದೋಷವನ್ನ ಕಾಣ್ತಾರೆ ಎಲ್ಲ ಕಡೆಯಲ್ಲಿ. ನಂತರ ಭಗವಂತ ಅವತಾರ ಓಕೆ ಕೃಷ್ಣ ಹುಟ್ಟಿದಂತ ಜಾಗ, ತುಂಬಾ ಲೀಲೆಗಳನ್ನ ಮಾಡಿದ ಜಾಗಕ್ಕೆ ಅವ್ರು ಬರ್ತಾರೆ. ಅದೇ ಬೃಂದಾವನಕ್ಕೆ, ಯಮುನಾ ನದಿಯ ತೀರಕ್ಕೆ ಬರ್ತಾರೆ. ನಂತರ ಅವರು ತಿಳಿಸ್ತಾರೆ, ಹೇ ಮುನಿಶ್ರೇಷ್ಠರೇ, ಓಕೆ ಅಲ್ಲಿ ನಾನು ಒಂದು ಆಶ್ಚರ್ಯಕರವಾದ ಘಟನೆಯನ್ನು ಕಂಡೆನು. ಅವರಿಗೊಂದು ಅಲ್ಲಿ ಆಶ್ಚರ್ಯವಾದ ಘಟನೆ ಕಾಣ್ತದೆ. ಅದು ಏನಂದ್ರೆ, ಒಬ್ಬ ತರುಣಿಯು ದುಃಖಿತಲಾಗಿ ಅಲ್ಲಿ ಕುಳಿತುಕೊಂಡಿದ್ದಳು. ತರುಣಿ ಹುಡುಗಿ ಅಲ್ಲಿ ತುಂಬಾ ದುಃಖಿತಲಾಗಿ ಕುಳಿತಿದ್ರು. ಪ್ರಜ್ಞೆ ತಪ್ಪಿದ ಇಬ್ಬರು ವೃದ್ಧರು ದೀರ್ಘವಾಗಿ ಉಸಿರು ಬಿಡುತ್ತಾ ಅವಳ ಬಳಿ ಬಿದ್ದಿದ್ದರು. ಆ ತರುಣಿಯ ಹತ್ತಿರ ಇಬ್ಬರು ಅಂದ್ರೆ ಏಜ್ ಆದ ತುಂಬಾ ಪ್ರಾಯವಾದ ವೃದ್ಧರು ಇಬ್ರು ಅಲ್ಲಿ ಬಿದ್ದಿರ್ತಾರೆ. ಅವರ ಹತ್ತಿರ, ಆ ತರುಣಿಯ ಹತ್ತಿರ ಇಬ್ಬರು ಅವರು ದೀರ್ಘವಾಗಿ ಉಸಿರು ಬಿಡ್ತಾ ಇದ್ರು. ಆ ತರುಣಿಯು ಅವರನ್ನು ಉಪಚರಿಸುತ್ತಾ ಎಚ್ಚರಗೊಳಿಸಲು ಪ್ರಯತ್ನಿಸುತ್ತಿದ್ದಳು. ಕೆಲವೊಮ್ಮೆ ಅವಳು ಅಳುತ್ತಿದ್ದಳು. ಆ ತರುಣಿ ಆ ಇಬ್ಬರು ವೃದ್ಧರನ್ನ ಎಬ್ಬಿಸ್ಲಿಕ್ಕೆ ನೋಡ್ತಾ ಇದ್ರು. ನಂತರ ಕೆಲವೊಮ್ಮೆ ಅಳ್ತಾ ಇದ್ರು. ಆ ತರುಣಿ ಅಲ್ಲಿ ಅಳ್ತಾ ಇದ್ರು. ತನ್ನ ಕಷ್ಟಗಳನ್ನು ಪರಿಹರಿಸಲು ಯಾರಾದರೂ ಸಿಗಬಹುದೇ ಎಂದು ಆಕೆಯು ದಶ ದಿಕ್ಕುಗಳಲ್ಲಿ ಕಣ್ಣರಳಿಸಿ ನೋಡುತ್ತಿದ್ದಳು. ನನಗೆ ಯಾರಾದ್ರೂ ಇವರನ್ನ ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ತರುಣಿಗೆ ಆ ಇಬ್ರು ವೃದ್ಧರನ್ನ ಎಬ್ಬಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವರು
ಟ್ರೈ ಮಾಡ್ತಾ ಇದ್ರು, ಕೂಗ್ತಾ ಇದ್ರು. ನಂತರ ಯಾರಾದ್ರೂ ಸಿಗ್ಬೋದಾ ನನಗೆ ಸಹಾಯ ಮಾಡ್ಲಿಕ್ಕೆ, ಇವರನ್ನ ಎಬ್ಬಿಸ್ಲಿಕ್ಕೆ ಅಂತ ಅವರು 10 ದಿಕ್ಕಿನಲ್ಲೂ ಕಣ್ಣೆರಳಿಸಿ ನೋಡ್ತಾ ಇದ್ರಂತೆ. ಅವಳ ಸುತ್ತಲೂ 100 ಸ್ತ್ರೀಯರು ಗಾಳಿ ಬೀಸುತ್ತಾ ಆಕೆಯನ್ನು ಸಮಾಧಾನ ಪಡಿಸುತ್ತಿದ್ದರು. ಅವರ ಹತ್ತಿರ ಸಹ ತುಂಬಾ ಸ್ತ್ರೀಯರಿದ್ರು. ಅವರೆಲ್ಲ ಅವರಿಗೆ ಗಾಳಿ ಬೀಸ್ತಾ ಸಮಾಧಾನವನ್ನ ಮಾಡ್ತಾ ಇದ್ರು. ಆಗ ನಾನು ದೂರದಿಂದಲೇ ಇವೆಲ್ಲವನ್ನು ನೋಡಿ ಕುತೂಹಲದಿಂದ ಅವಳ ಬಳಿಗೆ ಹೋದೆನು. ನಾರದ್ರು ಇದನ್ನ ದೂರದಿಂದ ನೋಡ್ತಾರೆ, ಆಗ ಹೋಗ್ಲಿಲ್ಲ. ಈಗ ಅವರು ಹತ್ತಿರಕ್ಕೆ ಹೋಗ್ಲಿಕ್ಕೆ ನೋಡ್ತಾರೆ. ಹತ್ತಿರಕ್ಕೆ ಹೋಗಿ ನೋಡ್ತಾರೆ. ನನ್ನನ್ನು ನೋಡುತ್ತಲೇ ಆ ತರುಣಿಯು ಎದ್ದು ನಿಂತ ಗದ್ಗದ ಕಂಠದಿಂದ ಮಾತನಾಡಲು ಉದ್ಯುಕ್ತಲಾದಳು. ನಾರದ್ರನ್ನ ಕಂಡ ಮೇಲೆ ಅವರು ಬನ್ನಿ 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 ನಾರದನ್ನ ಕರೀತಾನೆ. ಜೋರಾಗಿ ಕರೆದು ಮಾತನಾಡ್ಲಿಕ್ಕೆ ಉದ್ಯುಕ್ತಲಾಗ್ತಾರೆ. ಯಾರು? ಆ ತರುಣಿ, ಅದೇ ಅವರು. ಓಕೆ, ಆ ತರುಣಿಯ ಬಾಲವಾಚ. ತರುಣಿ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂತ ಇಲ್ಲಿ ಉಂಟು. ತರುಣಿಯು ಹೀಗೆಂದಳು, ಮಹಾತ್ಮರೇ, ದಯಮಾಡಿ ಕ್ಷಣಕಾಲ ನನ್ನ ಬಳಿಯಲ್ಲಿದ್ದು ನನ್ನ ಚಿಂತೆಯನ್ನು ದೂರ ಮಾಡಿರಿ. ಓಕೆ, ನಾನು ತುಂಬಾ ಚಿಂತೆಯಿಂದ ಇದ್ದೇನೆ. ನನ್ನ ಬಳಿ ಇದ್ದು ನೀವು ನನ್ನ ಚಿಂತೆಯನ್ನ ದೂರ ಮಾಡಿ. ನಿಮ್ಮ ದರ್ಶನವು ಲೋಕದ ಎಲ್ಲಾ ಪಾಪಗಳನ್ನು ನಿಶ್ಚಯವಾಗಿ ನಾಶ ಮಾಡಬಲ್ಲದು. ನಿಮ್ಮ ದರ್ಶನ ಸಿಗುವುದೇ ತುಂಬಾ ಭಾಗ್ಯ. ನಾರದರ ಎಲ್ಲರಿಗೂ ಸಿಗುವುದಿಲ್ಲ. ಅದಕ್ಕೆ ನೀವು ನನ್ನ ದುಃಖವನ್ನ ದೂರ ಮಾಡಿ. ನಿಮ್ಮಿಂದ ನನ್ನ ದುಃಖವು ನಿಶ್ಚಯವಾಗಿಯೂ ಪರಿಹಾರವಾಗುವುದು. ಆ ತರುಣಿ ನಾರದ್ ಮುನಿ ಹತ್ರ ಹೇಳ್ತಾರೆ, ನಿಮ್ಮಿಂದ ನನ್ನ ದುಃಖ ನಿಶ್ಚಯವಾಗಿಯೂ ಪರಿಹಾರವಾಗುವುದು. ನಿಮ್ಮ ದರ್ಶನ ಭಾಗ್ಯವು ಪುಣ್ಯವಂತರಿಗೆ ಮಾತ್ರವೇ ಲಭಿಸಬಲ್ಲದು. ನಾರದರ ದರ್ಶನ ಎಲ್ಲರಿಗೂ ಸಿಗುವುದಿಲ್ಲ, ಪುಣ್ಯವಂತರಿಗೆ ಮಾತ್ರ ಲಭಿಸಬಲ್ಲದು. ಆಗ ನಾರದರು ಈಗ ಮಾತಾಡ್ತಾರೆ. ನಾರದರು ಆ ತರುಣಿ ಹತ್ರ ಏನ್ ಹೇಳ್ತಾರೆ? ನಾರದರು ಹೀಗೆಂದರು, ಹೇ ದೇವಿ ಕಮಲಲೋಚನೆ, ನೀನು ಯಾರು? ನಿನ್ನ ಬಳಿ ಇರುವ ಈ 2 ವೃದ್ಧರು ಯಾರು? ನಿನ್ನನ್ನು ಸುತ್ತುವರಿದ ಆ ಸುಂದರಿಯರು ಯಾರು? ನಿನ್ನ ದುಃಖದ ಕಾರಣವನ್ನು ವಿವರವಾಗಿ ಹೇಳು. ನಾರದರು ಕೆಲವು ಪ್ರಶ್ನೆಯನ್ನ ಮಾಡ್ತಾರೆ ಆ ತರುಣಿ ಹತ್ರ. ಹೇ ದೇವಿ ಕಮಲಲೋಚನೆ, ನೀನು ಯಾರು? ಮೊದಲು ನೀನು ಯಾರು ಅಂತ ಹೇಳು. ಮತ್ತೆ ನಿನ್ನ ಹತ್ತಿರದಲ್ಲಿ 2 ವೃದ್ಧರು ಮಲಗಿದ್ದಾರೆ, ಅವರು ಯಾರು? ಮತ್ತೆ ನಿನ್ನ ಸುತ್ತರ ಸ್ತ್ರೀಯರಿದ್ದಾರೆ, ಸುಂದರಿಯರು, ತುಂಬಾ ಅವರಿಗೆ ಗಾಳಿ ಬೀಸ್ತಾ ಇದ್ದಾರೆ. ಓಕೆ, ಅವ್ರು ಯಾರು? ಮತ್ತೆ ನೀನು ಇಷ್ಟು ದುಃಖವಾಗಿರೋಕ್ಕೆ ಕಾರಣ ಏನು? ಅದನ್ನ ನನಗೆ ತಿಳಿಸು. ಅದಕ್ಕೆ ಈಗ ತರುಣಿ ಹೇಳ್ತಾಳೆ. ತರುಣಿಯು ಹೀಗೆಂದಳು, ನಾನು ಭಕ್ತಿ ಎಂದು ಪ್ರಸಿದ್ಧಲಾಗಿದ್ದೇನೆ. ಜ್ಞಾನ ಮತ್ತು ವೈರಾಗ್ಯ ಎಂಬ ಈ ನನ್ನ ಮಕ್ಕಳು ಕಾಳಗತಿಯ ಪ್ರಭಾವದಿಂದ ಜರ್ಜರಿತರಾಗಿದ್ದಾರೆ. ಆ ತರುಣಿಯ ಹೆಸರೆಂತ? ಭಕ್ತಿ ಅಂತಂತೆ. ಓಕೆ, ಭಕ್ತಿ ದೇವಿ. ಭಕ್ತಿಯ ಮಕ್ಕಳು ಯಾರು? 2 ಜ್ಞಾನ ಮತ್ತೆ ವೈರಾಗ್ಯ, ಅವರ ಮಕ್ಕಳಂತೆ. ಯಾಕಂದ್ರೆ ಅಲ್ಲಿ ನಾವು ನೋಡುದು ಅವರು ಯುವತಿಯಾಗಿದ್ದಾರೆ. ಓಕೆ, ಯುವತಿಗೆ 2 ವೃದ್ಧರಾದ್ರ ಮಕ್ಕಳು. ಜ್ಞಾನ ಅದು ಹೇಗಾದದ್ದಂದ್ರೆ ಕಾಲದ ಪ್ರಭಾವದಿಂದ. ಅದನ್ನ ತಿಳಿಸ್ತಾರೆ. ಮೊದಲು ಅವ್ರು ಪ್ರಶ್ನೆ ಮಾಡಿದ್ದು, ಮೊದಲು ನೀನು ಯಾರು, ಮತ್ತೆ ನಿನ್ನ ಹತ್ತಿರ ಇರುವ 2 ವೃದ್ಧರು ಯಾರು? 3ನೇ ಪ್ರಶ್ನೆ ಇದ್ದು, ನಿನ್ನ ಸುತ್ತುವರಿದ ಸುಂದರಿಯರು ಯಾರು ಅಂತ. ಓಕೆ, ಅದಕ್ಕೆ 2 ಪ್ರಶ್ನೆಗೆ ಇಲ್ಲಿ ಉತ್ತರ ಮಾಡಿದ್ದು. ನಾನು ಭಕ್ತಿ, ಈ 2 ವೃದ್ಧರು ನನ್ನ ಮಕ್ಕಳು, ಅವರ ಹೆಸರು ಜ್ಞಾನ ಮತ್ತೆ ವೈರಾಗ್ಯ. ಓಕೆ, ಅವರು ಕಾಳಗತಿಯ ಪ್ರಭಾವದಿಂದ ಜರ್ಜರಿತರಾಗಿದ್ದಾರೆ. ಈ ಸ್ತ್ರೀಯರಾದರೂ ಗಂಗೆಯೇ ಮೊದಲಾದ ಪುಣ್ಯ ನದಿಗಳು ನನ್ನ ಸೇವೆಗಾಗಿ ಬಂದಿದ್ದಾರೆ. ಅವರ ಸುತ್ತ ಇರುವ ಸ್ತ್ರೀಯರು ಗಂಗೆ ಮೊದಲಾದ ಪುಣ್ಯ ನದಿಗಳಂತೆ ಅವರ ಸೇವೆಗಾಗಿ ಬಂದಿದ್ದಾರೆ, ಭಕ್ತಿಯ ಸೇವೆಗಾಗಿ. ಸಾಕ್ಷಾತ್ ದೇವಿಯರೇ ನನ್ನ ಸೇವೆಯನ್ನು ಮಾಡುತ್ತಿದ್ದರೂ ನನಗೆ ಮನಃಶಾಂತಿ ಇಲ್ಲವಾಗಿದೆ. ಆ ದೇವಿಯರೇ ಅವರ ಸೇವೆ ಮಾಡ್ತಿದ್ರು, ಅವರಿಗೆ ಮನಃಶಾಂತಿ ಇಲ್ಲ, ಅವ್ರು ತುಂಬಾ ದುಃಖಿತರಾಗಿದ್ದಾರೆ. ಯಾರು? ಭಕ್ತಿ. ಅದಕ್ಕೆ ಈಗ ಭಕ್ತಿ ಹೇಳ್ತಾ ಹೋಗ್ತಾರೆ. ಮಹಾ ತಪಸ್ವಿಗಳೇ, ನಾರದರನ್ನ ಹೇಳುದು. ಓಕೆ, ಮಹಾ ತಪಸ್ವಿಗಳಿಗೆ ಈಗ ನನ್ನ ಸಮಾಚಾರವನ್ನು ವಿಸ್ತಾರವಾಗಿ ಹೇಳುತ್ತೇನೆ, ಸಮಾಧಾನ ಚಿತ್ತರಾಗಿ ಕೇಳಿರಿ. ಓಕೆ, ನನ್ನ ಈಗ ಲಾಸ್ಟ್ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಓಕೆ, ಅವ್ರು ಲಾಸ್ಟ್ ಒಂದು ಪ್ರಶ್ನೆ ಮಾಡಿದ್ರು, ನಿನ್ನ ದುಃಖದ ಕಾರಣವನ್ನು ವಿವರವಾಗಿ ಹೇಳು. ನೀವು ದುಃಖದಿಂದಿದ್ದೀರಾ, ಅದಕ್ಕೆ ಕಾರಣ ಏನು ಅದನ್ನ ವಿವರವಾಗಿ ಹೇಳು. ಅದಕ್ಕೆ ಈಗ 3 ಪ್ರಶ್ನೆಗೆ ಉತ್ತರ ಆಯ್ತು. ಅವ್ರು ಯಾರು ಅಂತ ಹೇಳಿದ್ರು, ನಾನು ಭಕ್ತಿ. ಈ 2 ವೃದ್ಧರು ಯಾರು? ನನ್ನ ಮಕ್ಕಳು, ಭಕ್ತಿಯ 2 ಮಕ್ಕಳು, ಅವರ ಹೆಸರು
ಜ್ಞಾನ ಮತ್ತೆ ವೈರಾಗ್ಯ. ಈ ಸುತ್ತುವರಿದ ಸ್ತ್ರೀಯರು ಯಾರು? ಆ ಗಂಗೆ ಮತ್ತೆ ಪುಣ್ಯ ನದಿಗಳಂತೆ ಅವರ ಸೇವೆಗಾಗಿ ಬಂದಿದ್ದಾರೆ. ಅವರು ಸೇವೆ ಮಾಡ್ತಾ ಇದ್ರು, ಅವರಿಗೆ ಮನಃಶಾಂತಿ ಇಲ್ಲದಾಗಿದೆ. ಈಗ 4ನೇ ಪ್ರಶ್ನೆಗೆ ಉತ್ತರ. ನಿನ್ನ ದುಃಖದ ಕಾರಣವನ್ನು ವಿವರವಾಗಿ ಹೇಳು ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಭಕ್ತಿ ಅದಕ್ಕೆ ತುಂಬಾ ವಿವರವಾಗಿ ಹೇಳ್ತಾರೆ. ಮಹಾ ತಪಸ್ವಿಗಳಿಗೆ, ನಾರದರನ್ನೇ ಹೇಳುವುದು, ಮಹಾ ತಪಸ್ವಿಗಳಿಗೆ ಈಗ ನನ್ನ ಸಮಾಚಾರವನ್ನು ವಿಸ್ತಾರವಾಗಿ ಹೇಳುತ್ತೇನೆ. ನನ್ನ ವಿಷಯವನ್ನು ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೇನೆ, ನೀವು ಸಮಾಧಾನ ಚಿತ್ತರಾಗಿ ಅದನ್ನು ಕೇಳಿರಿ. ಅದಕ್ಕೆ ಅವರು ತಿಳಿಸ್ತಾರೆ. ಓಕೆ, ಯಾರು? ಭಕ್ತಿ ನಾರದರಿಗೆ ಅವರ ದುಃಖದ ಇದನ್ನ ತಿಳಿಸ್ತಾರೆ. ದುಃಖವಾಗಿ ಯಾಕೆ ಇದ್ದಾರೆ? ನಾನು ದ್ರವಿಡ ದೇಶದಲ್ಲಿ ಜನಿಸಿದೆ. ಓಕೆ, ದ್ರವಿಡ ದೇಶ ಅಂದ್ರೆ ತಮಿಳ್ನಾಡು. ಓಕೆ, ಅಲ್ಲಿ ಅವರು ಹುಟ್ಟಿದಂತೆ ಭಕ್ತಿ ತಮಿಳ್ನಾಡು. ಕರ್ನಾಟಕದಲ್ಲಿ ಬೆಳೆದೆ, ಅವರು ದೊಡ್ಡ ಆದದ್ದು ಕರ್ನಾಟಕದಲ್ಲಿ. ಓಕೆ, ಮಹಾರಾಷ್ಟ್ರದ ಕೆಲವು ಕಡೆಗಳಲ್ಲಿ ಪುಷ್ಟಿ ಹೊಂದಿದೆ, ನಂತರ ಸಹ ಪುಷ್ಟಿ ಹೊಂದಿದ್ದು ಮಹಾರಾಷ್ಟ್ರದ ಕೆಲವು ಭಾಗದಲ್ಲಿ. ಕೊನೆಗೆ ಗುಜರಾತಿನಲ್ಲಿ ವೃದ್ಧಾಪ್ಯವನ್ನು ಹೊಂದಿದೆ. ಅವರು ಬರ್ತಾ ಇರುವಾಗೆ ಹೀಗೆ ಗುಜರಾತ್ ಎತ್ತುವಾಗ ಅವರು ವೃದ್ಧಾಪ್ಯವನ್ನು ಹೊಂದಿದ್ರು. 3 ಸಹ ಯಾರು? ಆ ಭಕ್ತಿ, ಜ್ಞಾನ, ವೈರಾಗ್ಯ ಅವರ ಮಕ್ಕಳು 3 ಸಹ ವೃದ್ಧಾಪ್ಯವನ್ನು ಹೊಂದ್ರಂತೆ. ನಂತರ ಅಲ್ಲಿ ಭಯಂಕರವಾದ ಈ ಕಲಿಯುಗದ ಪ್ರಭಾವದಿಂದ ನಾಸ್ತಿಕರು ನನ್ನ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿದರು. ಎಲ್ಲ ನಾಸ್ತಿಕರು ಅವರ ಅಂಗಾಂಗಗಳನ್ನು ಕತ್ತರಿಸಿ ಹಾಕಿದ್ದಾರೆ. ಇದರಿಂದ ಶಕ್ತಿಗುಂದಿದ ನಾನು ಮತ್ತು ನನ್ನ ಮಕ್ಕಳು ಬಹುಕಾಲದಿಂದ ಚೈತನ್ಯ ಹೀನರಾಗಿದ್ದೇವೆ. ಯಾವುದೇ ಶಕ್ತಿ ಇಲ್ಲದ ಅದು ಯಾರೋ ಭಕ್ತಿ ಮತ್ತೆ ಅವರ 2 ಮಕ್ಕಳು. ಆದರೆ ಈಗ ನಾನು ವೃಂದಾವನಕ್ಕೆ ಬಂದ ಬಳಿಕ ಸುಂದರ ತರುಣಿಯಾಗಿ ಹೊಸ ಜೀವನವನ್ನು ಪಡೆದಿದ್ದೇನೆ. 3 ಸಹ ವೃದ್ಧಾಪ್ಯ ಆಗಿದ್ರು. ಓಕೆ, ಎಲ್ಲಿ ಎತ್ತುವಾಗ? ಗುಜರಾತಿಗೆ ಎತ್ತುವಾಗ. ನೋಡಿ, ಕೊನೆ ಗುಜರಾತಿನಲ್ಲಿ ವೃದ್ಧಾಪ್ಯವನ್ನು ಹೊಂದಿದೆನು. ಎಲ್ಲರೂ ವೃದ್ಧಾಪ್ಯವನ್ನು ಹೊಂತಾರೆ. ನಂತರ ಗುಜರಾತಿಗೆ ಇಲ್ಲಿ ವೃಂದಾವನಕ್ಕೆ ಬರುವಾಗ ಭಕ್ತಿ ತರುಣಿ ಆಗ್ತಾರೆ. ಓಕೆ, ಆದ್ರೆ ಅವರ ಮಕ್ಕಳು ಹಾಗೆ ಇರ್ತಾರೆ. ಆದರೆ ನನ್ನ 2 ಮಕ್ಕಳು ಆಯಾಸದಿಂದ ಪಡುತ್ತಾ ಇಲ್ಲಿಯೇ ಮಲಗಿದ್ದಾರೆ. ಅವರು ತುಂಬಾ ಕಷ್ಟಪಡ್ತಾ ಅಲ್ಲೇ ಮಲಗಿದ್ರು. ಆದ್ದರಿಂದ ನಾನು ಈ ಸ್ಥಳವನ್ನು ತೊರೆದು ಬೇರೆ ಸ್ಥಳಕ್ಕೆ ಹೋಗ ಬಯಸುತ್ತೇನೆ. ಈ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಹೋಗ ಬಯಸ್ತೇನೆ. ನಾನೀಗ ನವತರುಣಿಯಾಗಿ ಪರಿವರ್ತಿತಲಾಗಿದ್ದರೂ ನನ್ನ ಈ 2 ಮಕ್ಕಳು ವೃದ್ಧರಾಗಿಯೇ ಉಳಿದಿದ್ದಾರೆ. ಇದರಿಂದ ನಾನು ತುಂಬಾ ದುಃಖಿತಲಾಗಿದ್ದೇನೆ. ಈ ಸ್ಥಿತಿಯು ಉಂಟಾಗಲು ಕಾರಣವಾದರೂ ಏನು? ಓಕೆ, ನಾನು ತರುಣಿಯಾಗಿದ್ದೇನೆ, ನವತರುಣಿಯಾಗಿ ಪರಿವರ್ತನೆ ಆದ್ರೆ ಈ ನನ್ನ ಮಕ್ಕಳು ಅವರು ವೃದ್ಧರಾಗಿ ಇದ್ದಾರೆ. ಇದರಿಂದ ನಾನು ತುಂಬಾ ದುಃಖಿತಲಾಗಿದ್ದೇನೆ. ಈ ಸ್ಥಿತಿ ಉಂಟಾಗಲು ಕಾರಣ ಏನು? ಅವ್ರಿಗೆ ಕಾರಣ ಗೊತ್ತಿಲ್ಲ. ಹೀಗಾಗ್ಲಿ ಕಾರಣ ಏನು ಅಂತ ಭಕ್ತಿ ನಾರದರ ಹತ್ರ ಪ್ರಶ್ನೆ ಮಾಡ್ತಾರೆ. ನಾವು 3 ಜೊತೆಯಾಗಿ ಇರಬೇಕಾದವರು. ಓಕೆ, ಅವರು 3 ಸಹ ಒಟ್ಟಿಗೆ ಇರಬೇಕಾದ್ರು. ಭಕ್ತಿ, ಜ್ಞಾನ, ವೈರಾಗ್ಯ. ಲೋಕದಲ್ಲಿ ತಾಯಿಯು ಮುದುಕಿಯಾಗಿ ಮಕ್ಕಳು ತರುಣಿಯರಾಗಿರುವುದು ಸಹಜ. ಆದರೆ ನಮ್ಮಲ್ಲಿ ಈ ವೈಪರೀತ್ಯ ಉಂಟಾಗಲು ಕಾರಣವೇನು? ಲೋಕದಲ್ಲಿ ನಾವು ನೋಡ್ಬೋದು, ತಾಯಿ ವೃದ್ಧಾಪ್ಯ ಆಗಿ ಮಕ್ಕಳು ತರುಣಿಯರಾಗಿದುಂಟು. ಇದು ಉಲ್ಟಾಗಿದೆ. ಅದನ್ನ ಇಲ್ಲಿ ಭಕ್ತಿ ತಿಳಿಸ್ತಾರೆ. ಇಲ್ಲಿ ಉಲ್ಟಾಗಿದೆ. ತಾಯಿ ಯುವತಿಯಾಗಿದ್ದಾರೆ, ಮಕ್ಕಳು ವೃದ್ಧರಾಗಿದ್ದಾರೆ. ಅದನ್ನ ಇಲ್ಲಿ ತಿಳಿಸ್ತಾರೆ. ಆದರೆ ನಮ್ಮಲ್ಲಿ ಈ ವೈಪರೀತ್ಯ ಉಂಟಾಗಲು ಕಾರಣವೇನು? ಇದಕ್ಕೆ ಕಾರಣ ಏನು ಹೀಗಾಗ್ಲಿಕ್ಕೆ? ಅವರು ತಾಯಿ ಯುವತಿಯಾಗಿದ್ದಾರೆ, ಮಕ್ಕಳು ವೃದ್ಧಾಪ್ಯರ. ಲೋಕದಲ್ಲಿ ಹಾಗೆ ಇರುವುದಿಲ್ಲ. ಲೋಕದಲ್ಲಿ ತಾಯಿ ವೃದ್ಧಾಪ್ಯ ಆಗಿ ಮಕ್ಕಳು ತರುಣರಾಗಿ ಇರ್ತಾರೆ. ಹಾಗೆ ಇದು ಉಲ್ಟಾಗಿದೆ. ಇದಕ್ಕೆ ಕಾರಣ ಏನು ಹೀಗಾಗ್ಲಿಕ್ಕೆ? ಇದರಿಂದ ನಾನು ಆಶ್ಚರ್ಯಚಕಿತಲು ವಿಷ್ಕಣ್ಣ ಮನಸ್ಸಲ್ಲೂ ಆಗಿದ್ದೇನೆ. ಹೇ ಯೋಗಿ ಶ್ರೇಷ್ಠನೇ, ಧೀಮಂತರೇ, ನಮ್ಮ ಪರಿಸ್ಥಿತಿ ಹೀಗಾಗಲು ಕಾರಣವೇನು ಎಂಬುದನ್ನು ದಯಮಾಡಿ ತಿಳಿಸಿರಿ. ಹೀಗಾಗ್ಲಿಕ್ಕೆ ಕಾರಣ ಏನು? ನೀವಿದನ್ನ ದಯಮಾಡಿ ತಿಳಿಸ್ಬೇಕು ಅಂತ ಭಕ್ತಿ ನಾರದರ ಮುನಿ ಹತ್ರ ಕೇಳ್ತಾರೆ. ಈಗ ನಾರದರು ಇದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹೇಳ್ತಾರೆ. ಅವರಿಗೆ ಧೈರ್ಯವನ್ನ ಕೊಡ್ತಾರೆ. ಮೊದಲಿಗೆ ನಾರದರು ಹೀಗೆಂದರು: ಹೇ ಪವಿತ್ರಾತ್ಮಲೇ, ದುಃಖಿಸಬೇಡ. ಶ್ರೀಹರಿಯ ನಿನಗೆ ಮಂಗಳವನ್ನು ಕರುಣಿಸುವನು. ನಾನು ಈಗಲೇ
ಎಲ್ಲ ಜ್ಞಾನ ದೃಷ್ಟಿಯಿಂದ ತಿಳಿದುಕೊಂಡು ನಿನಗೆ ಹೇಳುತ್ತೇನೆ. ಓಕೆ, ನಾರದ್ ಮುನಿ ಆ ಭಕ್ತಿ ದೇವಿಗೆ ಧೈರ್ಯವನ್ನ ಕೊಡ್ತಾರೆ. ನೀನು ದುಃಖಿಸ್ಬೇಡ, ನಾನು ಭಗವಂತ ನಮ್ಮ ಮೇಲೆ ಕರುಣೆ ಮಾಡ್ತಾನೆ, ತುಂಬಾ ಕರುಣಾಮಯಿ. ನಾನು ಈಗಲೇ ಎಲ್ಲ ಜ್ಞಾನದ ದೃಷ್ಟಿಯಿಂದ ತಿಳಿದು ಇದಕ್ಕೆ ಕಾರಣ ಏನು ಅಂತ ನಾನು ನಿನಗೆ ತಿಳಿಸ್ತೇನೆ ಅಂತ ನಾರದ್ ಮುನಿ ಭಕ್ತಿಗೆ ಹೇಳ್ತಾರೆ. ನಂತರ ಸೂತ ಗೋಸ್ವಾಮಿ ಇದನ್ನ ತಿಳಿಸ್ತಾ ಹೋಗ್ತಾರೆ. ಸೂತ ಪುರಾಣಿಕರು ಹೀಗೆಂದರು: ಭಕ್ತಿ ದೇವಿಗೆ ಸಾಂತ್ವನ ನೀಡಿದ ನಾರದರು ಅವಳ ದುಃಖದ ಕಾರಣವನ್ನು ಜ್ಞಾನದ ದೃಷ್ಟಿಯಿಂದ ತಿಳಿದುಕೊಂಡು ಈ ರೀತಿ ಹೇಳಲು ಉದ್ಯುಕ್ತರಾದರು. ಅವರು ನಾರದ್ ಮುನಿ ಜ್ಞಾನದ ದೃಷ್ಟಿಯಿಂದ ನೋಡ್ತಾರೆ. ಓಕೆ, ಹೀಗಾಗ್ಲಿಕ್ಕೆ ಕಾರಣ ಏನು ಅಂತ ಅವರು ನಂತರ ಉದ್ಯುಕ್ತರಾಗಿ ಹೇಳ್ತಾರೆ. ನಾರದರು ಏನೇ ಹೇಳ್ತಾರೆ ಅಂತ ಇಲ್ಲಿ ಉಂಟು. ನಾರದರು ಹೀಗೆಂದರು: ಹೇ ದೇವಿ, ಗಮನವಿಟ್ಟು ಕೇಳು. ಓಕೆ, ಅವ್ರು ಹೇಳ್ದು ಹೀಗಾಗ್ಲಿಕ್ಕೆ ಕಾರಣ ಏನು, ಈಗ ಗಮನವಿಟ್ಟು ಕೇಳು. ಜ್ಞಾನದ ದೃಷ್ಟಿಯಿಂದ ನೋಡಿದ್ದು ನಾರದ್ ಮುನಿ, ಈಗ ನೋಡಿ ಭಕ್ತಿಗೆ ಹೇಳ್ತಾರೆ ಹೀಗಾಗ್ಲಿಕ್ಕೆ ಕಾರಣ. ಇದು ಭಯಂಕರವಾದ ಕಲಿಯುಗ, ಹೀಗೆ ಇರೋದು ಭಯಂಕರವಾದ ಕಲಿಯುಗ. ಆದುದರಿಂದ ತಪಸ್ಸು, ಒಳ್ಳೆಯ ಆಚಾರ ವಿಚಾರ, ಯೋಗ ಮಾರ್ಗ ಮುಂತಾದವು ಅಳಿದು ಹೋಗುತ್ತಿವೆ. ಎಲ್ಲ ಅಳಿದು ಹೋಗಿದಂತೆ. ತಪಸ್ಸು, ಒಳ್ಳೆಯ ಆಚಾರ, ಯೋಗ ಮಾರ್ಗ ಮುಂತಾದ ಎಲ್ಲ ಅಳಿದು ಹೋಗಿದೆ. ಆದ ಕಾರಣ ನಂತರ ತಿಳಿಸ್ತಾರೆ ನಾರದ್ ಮುನಿ: ವಂಚಕರಾದ ಜನರು ದುಷ್ಕರ್ಮಗಳಲ್ಲಿ ನಿರತರಾಗಿದ್ದಾರೆ, ಅಗಾಸುರನಂತೆ ಜೀವಿಸುತ್ತಿದ್ದಾರೆ. ಸಜ್ಜನರು ದುಃಖ ತಪ್ತರಾಗಿದ್ದಾರೆ, ದುರ್ಜನರು ಸಂತೋಷದಿಂದ ಹಿಗ್ಗುತ್ತಿದ್ದಾರೆ. ಈ ಕಲಿಯುಗದಲ್ಲಿ ಧೈರ್ಯಶಾಲಿಯಾದ ಬುದ್ಧಿವಂತ ವ್ಯಕ್ತಿಯು ಧೀರ ಅಥವಾ ಪಂಡಿತ ಎಂದು ತಿಳಿಯಲ್ಪಡುತ್ತಾನೆ. ಓಕೆ, ವಂಚಕರು ಜನರು ದುಷ್ಕರ್ಮಗಳಲ್ಲಿ ನಿರತರಾಗಿದ್ದಾರೆ. ಓಕೆ, ಅಗಾಸುರನಂತೆ ಅವರು ಜೀವಿಸ್ತಾ ಇದ್ದಾರೆ. ಸಜ್ಜನರು ದುಃಖ ತಪ್ತರಾಗಿದ್ದಾರೆ, ದುರ್ಜನರು ಸಂತೋಷದಿಂದ ಹೀಗಿದ್ದಾರೆ. ಈ ಕಲಿಯುಗದಲ್ಲಿ ಧೈರ್ಯಶಾಲಿಯಾದ ಬುದ್ಧಿವಂತ ವ್ಯಕ್ತಿಯು ಧೀರ ಅಥವಾ ಪಂಡಿತ ಎಂದು ತಿಳಿಯಲ್ಪಡುತ್ತಾನೆ ತಿಳಿಸ್ತಾರೆ. ನಂತರ ಹೇಳ್ತಾರೆ: ಈ ಲೋಕದಲ್ಲಿರುವ ಆಚಾರಹೀನರಿಂದಾಗಿ ಭೂದೇವಿಯು ಆದಿಶೇಷನಿಗೆ ಪ್ರತಿ ವರ್ಷವೂ ಹೆಚ್ಚು ಹೆಚ್ಚು ಭಾರವಾಗುತ್ತಿದ್ದಾಳೆ. ಓಕೆ, ಈ ಆಚಾರಹೀನರಾಗಿದ್ದರಿಂದ ಈ ಲೋಕದಲ್ಲಿ ಆಚಾರಹೀನರು ಜಾಸ್ತಿ ಆಗಿದ್ದಾರೆ. ಅದಕ್ಕಿಂತ ಭೂಮಿಯನ್ನ ಹೊರುವುದು ಆದಿಶೇಷ. ಓಕೆ, ಆ ಆದಿಶೇಷ ಪ್ರತಿ ವರ್ಷವೂ ಹೆಚ್ಚು ಹೆಚ್ಚು ಭಾರವಾಗುತ್ತಿದ್ದಾಳೆ ಭೂದೇವಿ ಅಂತೆ. ಭೂಮಿಯಲ್ಲಿ ಎಲ್ಲವೂ ಶೋಚನೀಯ ಸ್ಥಿತಿಯಲ್ಲಿದೆ. ಇಲ್ಲಿ ಎಲ್ಲಿಯೂ ಮಂಗಲಕರವಾದ ವಾತಾವರಣ ಕಂಡು ಬರುತ್ತಿಲ್ಲ. ಎಲ್ಲವೂ ಶೋಚನೀಯ ಸ್ಥಿತಿಯಲ್ಲಿದೆ, ಎಲ್ಲಿಯೂ ಸಹ ಮಂಗಲಕರವಾದ ವಾತಾವರಣ ಕಂಡು ಬರುತ್ತಿಲ್ಲ ಅಂತ ಹೇಳ್ತಾರೆ. ಮಕ್ಕಳೊಡನೆ ಇರುವ ನಿನ್ನನ್ನು ಕಣ್ಣೆತ್ತಿ ನೋಡುವವರು ಕೂಡ ಈಗ ಯಾರು ಇಲ್ಲವಾಗಿದ್ದಾರೆ. ಓಕೆ, ಅವರು ಮಕ್ಕಳ ಜೊತೆ ಇದ್ದಾರೆ. ಓಕೆ, ಅವರನ್ನು ನೋಡುವವರು ಯಾರು ಇಲ್ಲ. ಇಂದ್ರಿಯ ಸುಖಗಳ ಮೋಹದಿಂದ ಕುರುಡಾದ ಜನರು ನಿನ್ನನ್ನು ತಿರಸ್ಕರಿಸುವುದರಿಂದ ನಿನಗೆ ಈ ಕ್ಷೀಣ ಅವಸ್ಥೆ ಉಂಟಾಗಿದೆ. ಯಾಕೆ ನಿಮ್ಗೆ ಈ ಅವಸ್ಥೆ ಬಂದಿದೆ ಅಂದ್ರೆ ಕಲಿಯುಗದ ಜನರು ಇಂದ್ರಿಯ ಸುಖದ ಮೋಹದಿಂದ ಕುರುಡರಾಗಿದ್ದಾರೆ. ಈ ಜನರು ನಿನ್ನನ್ನು ಅಂದ್ರೆ ಭಕ್ತಿಯನ್ನೇ ಎಲ್ಲರೂ ತಿರಸ್ಕರಿಸಿದ್ದಾರೆ, ಜ್ಞಾನ ವೈರಾಗ್ಯ ಇದನ್ನ. ಅದಕ್ಕೆ ನಿನಗೆ ಕ್ಷೀಣಾವಸ್ಥೆ ಉಂಟಾಗಿದೆ. ಆದರೆ ನಂತರ ತಿಳಿಸ್ತಾರೆ. ಓಕೆ, ಆದರೆ ಪರಮ ಪವಿತ್ರವೆನಿಸಿದ ಈ ವೃಂದಾವನ ಧಾಮದ ಸಂಪರ್ಕದಿಂದ ನೀನು ಪುನಃ ತರುಣಿಯಾಗಿರುವೆ. ಓಕೆ, ಅವರು ಆ ಭಕ್ತಿ ಸಹ ತರುಣಿ ಆದದ್ದು ಹೇಗೆ, ಅವರು ವೃಂದಾವನಕ್ಕೆ ಬಂದಿದ್ದು. ಓಕೆ, ಆ ಪರಮ ಪವಿತ್ರ ಈ ವೃಂದಾವನ ಧಾಮದ ಸಂಪರ್ಕದಿಂದ ನೀನು ಪುನಃ ತರುಣಿಯಾಗಿದ್ದೆ. ಈ ಧಾಮದಲ್ಲಿ ಭಗವದ್ಭಕ್ತಿಯು ಈಗಲೂ ನಡೆದಾಡುತ್ತಿದೆ. ಓಕೆ, ವೃಂದಾವನದಲ್ಲಿ ಭಕ್ತಿ ನಡೀತಾ ಇದೆ. ಆದ್ದರಿಂದ ಈ ವೃಂದಾವನ ಧನ್ಯವಾಗಿದೆ. ಆದರೆ ಇಲ್ಲಿಯೂ ನಿನ್ನ ಇಬ್ಬರು ಪುತ್ರರನ್ನು ಸ್ವೀಕರಿಸುವವರು ಯಾರೂ ಇಲ್ಲ. ಜ್ಞಾನ ಮತ್ತು ವೈರಾಗ್ಯರನ್ನು ಸ್ವೀಕರಿಸುವವರು ಯಾರೂ ಇಲ್ಲ. ಇದರಿಂದಾಗಿಯೇ ಉಳಿದಿರುವ ಇಬ್ಬರು ಈ ವೃಂದಾವನದಲ್ಲಿ ಸ್ವಲ್ಪ ಸುಖ ಅನುಭವಿಸಿದ್ದರಿಂದ ನಿದ್ರಿಸುವಂತೆ ಕಾಣುತ್ತಿದ್ದಾರೆ. ಸ್ವಲ್ಪ ಇದು ಮಾಡ್ತಾ ಇದ್ರೆ ಅವರು ನಿದ್ರೆ ಮಾಡ್ತಾ ತರ ಕಾಣ್ತಾ ಇದ್ದಾರೆ. ಓಕೆ, ಇಲ್ಲಿಂದ ನಾವು ನಾಳೆ ಕಂಟಿನ್ಯೂ ಮಾಡುವ ಭಕ್ತಿ, ಅದಕ್ಕೆ ಏನು ನಾರದರಿಗೆ ತಿಳಿಸ್ತಾರೆ ಅಂತ. ಓಕೆ, ಇವತ್ತು 62 ಶ್ಲೋಕ ನೋಡಿದೆವು. ನಾಳೆ 63ರಿಂದ ಅಲ್ಲೇ ಫಾಸ್ಟ್ ಹೋಗುವ.